ಹರೇ ಕೃಷ್ಣ. ಗೀತಾ ಮಾತಾಜಿ, ಶ್ರುತಿ ಮಾತಾಜಿ, ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇದು ಅನುವಾದ ಮಾತ್ರ ಓದ್ಕೊಂಡು ಹೋಗೋಣಂತೆ 13ನೇ ಶ್ಲೋಕದ ತನಕ. ಆಮೇಲೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸರಿ ಸೊ ಮಾತಾಜಿ. ನಾನೊಂದು ಓದ್ತೀನಿ, ಅದಾದ್ಮೇಲೆ ನೀವೊಂದು, ಶ್ರುತಿ ಮಾತಾಜಿ, ಮತ್ತೆ ಇನ್ಯಾರು ಬಂದಿದ್ದಾರೆ ಅವರೊಬ್ರು ಓದಿ. ಕಲತಾ ಮಾತಾಜಿ ಬಂದಿದ್ದಾರೆ. ಹಾ, ಓಕೆ, ಅವ್ರು ಓದ್ಲಿ. ಆಯ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸ್ಕಂದ 8, ಅಧ್ಯಾಯ 3, ಶ್ಲೋಕ 2. ಶ್ರೀ ಗಜೇಂದ್ರ ಉವಾಚ. ಅನುವಾದ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ಆನೆಗಳ ರಾಜನಾದ ಗಜೇಂದ್ರನು ನುಡಿದನು, ಪರಮ ಪುರುಷನಾದ ವಾಸುದೇವನಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಅವನಿಂದಾಗಿಯೇ ಈ ಲೌಕಿಕ ದೇಹವು ಚೇತನದ ಸಾನ್ನಿಧ್ಯದಿಂದ ಕಾರ್ಯ ಮಾಡುತ್ತದೆ. ಆದುದರಿಂದ ಅವನೇ ಪ್ರತಿಯೊಬ್ಬನ ಮೂಲ ಕಾರಣ. ಬ್ರಹ್ಮ ಶಿವರಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಅವನು ಪೂಜಾರ್ಹನಾಗಿದ್ದಾನೆ. ಅವನು ಪ್ರತಿಯೊಬ್ಬ ಜೀವಿಯ ಹೃದಯವನ್ನೂ ಪ್ರವೇಶ ಮಾಡಿದ್ದಾನೆ. ಅವನನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಶ್ಲೋಕ 3. ಅನುವಾದ. ಪರಮ ದೇವೋತ್ತಮನು ಸಮಸ್ತವನ್ನು ಆಧರಿಸಿರುವ ಪರಮ ವೇದಿಕೆಯಾಗಿದ್ದಾನೆ. ಸಮಸ್ತವನ್ನು ಉತ್ಪಾದಿಸುವ ದ್ರವ್ಯವಾಗಿದ್ದಾನೆ. ಅವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಮತ್ತು ಅದರ ಏಕೈಕ ಕಾರಣನಾಗಿದ್ದಾನೆ. ಆದರೂ ಅವನ ಕಾರ್ಯ ಕಾರಣಗಳಿಂದ ವಿಭಿನ್ನನಾಗಿದ್ದಾನೆ. ಸಮಸ್ತದಲ್ಲಿಯೂ ಸ್ವಯಂ ಪೂರ್ಣನಾಗಿರುವ ದೇವೋತ್ತಮ ಪರಮಪುರುಷನಿಗೆ ನಾನು ಶರಣಾಗತನಾಗುತ್ತೇನೆ. ಶ್ರುತಿ ಮಾತಾಜಿ ಓದ್ತೀರಾ? ಶ್ಲೋಕ 4. ಅನುವಾದ. ದೇವೋತ್ತಮ ಪರಮಪುರುಷನು ಸ್ವಶಕ್ತಿಯನ್ನು ವಿಸ್ತರಿಸಿ ಈ ಬ್ರಹ್ಮಾಂಡದ ಪ್ರಕಟ ರೂಪವನ್ನು ಕೆಲವು ಸಲ ಕಾಣುವಂತೆಯೂ ಕೆಲವು ಸಲ ಕಾಣದಂತೆಯೂ ಇರಿಸುತ್ತಾನೆ. ಅವನು ಎಲ್ಲ ಸಂದರ್ಭಗಳಲ್ಲಿಯೂ ಪರಮ ಕಾರಣ ಹಾಗೂ ಪರಮ ಪರಿಣಾಮ. ಅವನು ವೀಕ್ಷಕನೂ ಹೌದು, ಸಾಕ್ಷಿಯೂ ಹೌದು. ಹೀಗೆ ಅವನು ಎಲ್ಲದಕ್ಕೂ ಅತೀತವಾಗಿದ್ದಾನೆ. ಅಂತಹ ದೇವೋತ್ತಮ ಪರಮಪುರುಷನು ನನಗೆ ರಕ್ಷಣೆಯನ್ನು ಕೊಡಲಿ. ಶ್ಲೋಕ 5. ಕಾಲಾನುಕ್ರಮದಲ್ಲಿ ಗ್ರಹಗಳು, ಅವುಗಳ ನಿರ್ದೇಶಕರು ಮತ್ತು ಪಾಲಕರು ಸೇರಿ ಬ್ರಹ್ಮಾಂಡದ ಎಲ್ಲಾ ಕಾರಣಾತ್ಮಕ ಹಾಗೂ ಕಾರ್ಯಾತ್ಮಕ ಅಭಿವ್ಯಕ್ತಿಗಳು ನಾಶವಾದಾಗ ಗಾಢಾಂಧಕಾರ ಕವಿಯುತ್ತದೆ. ಆದರೂ ಈ ಅಂಧಕಾರದ ಮೇಲೆ ದೇವೋತ್ತಮ ಪರಮ ಪುರುಷನಿದ್ದಾನೆ. ನಾನು ಅವನ ಪಾದಕಮಲಗಳನ್ನು ಆಶ್ರಯಿಸುತ್ತೇನೆ. ಶ್ಲೋಕ 6. ಓದಿ ಮಾತಾಜಿ. ರೇಖಾ ಬಂಗಾರ ಮಾತಾಜಿ ಓದಿ. ಶ್ಲೋಕ 6 ಅನುವಾದ ಮಾತ್ರ. ಶ್ಲೋಕ 6. ಆಕರ್ಷಕ ಉಡುಪುಗಳನ್ನು ಧರಿಸಿ ನಾನಾ ಚಲನವಲನಗಳಿಂದ ರಂಗಮಂಟಪದ ಮೇಲೆ ನರ್ತಿಸುತ್ತಿರುವ ಕಲಾವಿದನನ್ನು ಪ್ರೇಕ್ಷಕರು ಗುರುತು ಹಿಡಿಯಲಾರರು. ಹಾಗೆಯೇ ಪರಮ ಕಲಾವಿದನ ಕ್ರಿಯೆಗಳು ಮತ್ತು ಲಕ್ಷಣಗಳನ್ನು ದೇವತೆಗಳು ಅಥವಾ ಮಹರ್ಷಿಗಳು ಕೂಡ ಅರ್ಥಮಾಡಿಕೊಳ್ಳಲಾರರು. ಮಾಡಿಕೊಳ್ಳಲಾರರು. ಇನ್ನು ಪ್ರಾಣಿಗಳಂತೆ ಬುದ್ಧಿಹೀನರಂತೂ ಖಂಡಿತ ಸಾಧ್ಯವಿಲ್ಲ. ದೇವತೆಗಳು ಮತ್ತು ಋಷಿಗಳಾಗಲಿ ಅಥವಾ ಬುದ್ಧಿಹೀನರಾಗಲಿ ಭಗವಂತನ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಾರರು. ಅವನ ವಾಸ್ತವಿಕ ಸ್ಥಿತಿಯನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಲಾರರು. ಅಂತಹ ದೇವೋತ್ತಮ ಪರಮ ಪುರುಷನು ನನಗೆ ರಕ್ಷಣೆಯನ್ನು ಕೊಡಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. 7ನೇದು ಓದಿ. ಯಾರಾದ್ರೂ ಓದ್ತೀರಾ? ಸಕಲ ಜೀವಿಗಳನ್ನು ಸಮಾನವಾಗಿ ಕಾಣುವವರು, ಪ್ರತಿಯೊಬ್ಬರೊಡನೆಯೂ ಸ್ನೇಹ ಭಾವದಿಂದಿರುವವರು, ಅರಣ್ಯದಲ್ಲಿ ಬ್ರಹ್ಮಚರ್ಯ ಸಕಲ ಜೀವರನ್ನು ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಾಗ್ಲೇ ಕೇಳಿಸ್ಲಿಲ್ವಾ ಮಾತಾಜಿ? ಇದಕ್ಕಿಂತ ಮುಂಚೆ ಓದಿದ್ ಕೇಳಿಸ್ಲಿಲ್ವಾ?
ಇಲ್ಲ ಮಾತಾಜಿ. ಇರ್ಲಿಲ್ಲ ಓಕೆ. ಸಕಲ ಜೀವಿಗಳನ್ನು ಸಮಾನವಾಗಿ ಕಾಣುವವರು, ಪ್ರತಿಯೊಬ್ಬರೊಡನೆಯೂ ಸ್ನೇಹ ಭಾವದಿಂದಿರುವವರು, ಅರಣ್ಯದಲ್ಲಿ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ವ್ರತಗಳನ್ನು ನಿಷ್ಕಳಂಕವಾಗಿ ಆಚರಿಸುವವರು ಆದ ವಿರಾಗಿಗಳು ಹಾಗೂ ಮಹರ್ಷಿಗಳು ದೇವೋತ್ತಮ ಪರಮಪುರುಷನ ಸಕಲ ಮಂಗಳಕರ ಪಾದ ಪದ್ಮಗಳನ್ನು ನೋಡಲು ಬಯಸುತ್ತಾರೆ. ಆ ದೇವೋತ್ತಮ ಪರಮಪುರುಷನೇ ನನ್ನ ಗುರಿಯಾಗಿರಲಿ. ಶ್ಲೋಕ 8-9. ದೇವೋತ್ತಮ ಪರಮಪುರುಷನಿಗೆ ಲೌಕಿಕ ಜನ್ಮ, ಕರ್ಮ, ನಾಮ, ರೂಪ, ಗುಣ ಅಥವಾ ದೋಷಗಳಿಲ್ಲ. ಯಾವ ಉದ್ದೇಶಕ್ಕಾಗಿ ಈ ಲೌಕಿಕ ಪ್ರಪಂಚವನ್ನು ಸೃಷ್ಟಿಸಲಾಗಿದೆಯೋ ಮತ್ತು ನಾಶಗೊಳಿಸಲಾಗುವುದೋ ಆ ಉದ್ದೇಶವನ್ನು ಈಡೇರಿಸಲು ಅವನು ತನ್ನ ಮೂಲ ಅಂತರಂಗ ಶಕ್ತಿಯಿಂದ ರಾಮ ಅಥವಾ ಭಗವಾನ್ ಕೃಷ್ಣನಂತೆ ಮಾನವ ರೂಪದಲ್ಲಿ ಬರುತ್ತಾನೆ. ಅವನಲ್ಲಿ ಅಪಾರ ಶಕ್ತಿ ಇದೆ. ಲೌಕಿಕ ಕಲ್ಮಶಗಳಿಂದ ಮುಕ್ತವಾದ ನಾನಾ ರೂಪಗಳಲ್ಲಿ ಅವನು ಆಶ್ಚರ್ಯಕರವಾಗಿ ಕಾರ್ಯ ಮಾಡುತ್ತಾನೆ. ಆದುದರಿಂದ ಅವನೇ ಪರಬ್ರಹ್ಮನು. ಅವನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ಲೋಕ 10. ರೇಖಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಆತ್ಮವನ್ನು ಬೆಳಗಿಸುವ ಪ್ರತಿಯೊಬ್ಬರ ಹೃದಯದಲ್ಲೂ ಸಾಕ್ಷಿ ರೂಪದಲ್ಲಿರುವ ಪರಮಾತ್ಮನು ವ್ಯಕ್ತಿಗತ ಆತ್ಮನಿಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ. ಮನೋವಾಕ್ ಪ್ರಜ್ಞೆಗಳ ಕಾರ್ಯಗಳಿಂದ ಅವನನ್ನು ನಿಲುಕಲಾಗುವುದಿಲ್ಲ. ಅಂತಹ ದೇವೋತ್ತಮ ಪರಮಪುರುಷನಿಗೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಸುನೀತಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಭಕ್ತಿ ಯೋಗದ ದಿವ್ಯ ನೆಲೆಯಲ್ಲಿ ನಿರತರಾದ ಶುದ್ಧ ಭಕ್ತರಿಗೆ ದೇವೋತ್ತಮ ಪರಮಪುರುಷನು ಸಾಕ್ಷಾತ್ಕಾರವಾಗುತ್ತಾನೆ. ಅವನು ಕಲ್ಮಶ ರಹಿತವಾದ ಸುಖವನ್ನು ಅನುಗ್ರಹಿಸುತ್ತಾನೆ. ಅವನು ದಿವ್ಯ ಜಗತ್ತಿನ ಸ್ವಾಮಿಯಾಗಿದ್ದಾನೆ. ಆದುದರಿಂದ ನಾನು ಅವನಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತೇನೆ. ಕೃಷ್ಣ ಮಾತಾಜಿ. ಹರೇ. ಶ್ಲೋಕ 12. ಸರ್ವವ್ಯಾಪಕನಾದ ಭಗವಾನ್ ವಾಸುದೇವನಿಗೆ, ಭಗವಂತನ ಉಗ್ರ ರೂಪವಾದ ಭಗವಾನ್ ನೃಸಿಂಹದೇವನಿಗೆ, ಭಗವಂತನ ಪ್ರಾಣಿ ರೂಪಕ್ಕೆ ಭಗವಾನ್ ವರಾಹದೇವ, ನಿರಾಕಾರವಾದವನ್ನು ಬೋಧಿಸಿದ ಶ್ರೀ ದತ್ತಾತ್ರೇಯನಿಗೆ, ಭಗವಾನ್ ಬುದ್ಧನಿಗೆ ಮತ್ತು ಇತರ ಎಲ್ಲ ಅವತಾರಗಳಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಲೌಕಿಕ ಗುಣಗಳನ್ನು ಹೊಂದಿಲ್ಲದ ಆದರೆ ಈ ಲೌಕಿಕ ಪ್ರಪಂಚದ ವ್ಯಾಪ್ತಿಯೊಳಗೆ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ತ್ರಿಗುಣಗಳನ್ನು ಅಂಗೀಕರಿಸುವ ಭಗವಂತನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಿರಾಕಾರ ಬ್ರಹ್ಮಜ್ಯೋತಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ಲೋಕ 13. ಪರಮಾತ್ಮನಾದ ಪ್ರತಿಯೊಂದರ ಮೇಲ್ವಿಚಾರಕನಾದ ಮತ್ತು ಸಂಭವಿಸುವ ಎಲ್ಲದರ ಸಾಕ್ಷಿಯಾದ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ನೀನೇ ಪರಮಪುರುಷ, ಲೌಕಿಕ ಪ್ರಕೃತಿಯ ಹಾಗೂ ಸಮಸ್ತ ಲೌಕಿಕ ಶಕ್ತಿಯ ಮೂಲವಾಗಿದ್ದೀಯೆ. ನೀನು ಲೌಕಿಕ ದೇಹದ ಒಡೆಯನೂ ಆಗಿದ್ದೀಯೆ. ಆದುದರಿಂದ ನೀನು ಪರಮ ಪೂರ್ಣ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ
श्रीमते भक्ति वेदांत स्वामिन् इति नामिने। नामस्ते सरस्वते देवे गौरवाणी प्रचारिणे निर्विशेष शून्यवादी पश्यत्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम रामा हरे हरे। नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयं मुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पङ्कजनाभाय नमः पङ्कजमालिने नमः पङ्कजनेत्राय ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವಿವಾಗ ಗಜೇಂದ್ರನ ಸ್ತುತಿಯನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದು 8ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ನಾವಿವಾಗ ಇಲ್ಲಿ ತನಕ 12 ಶ್ಲೋಕಗಳನ್ನ ತಿಳ್ಕೊಂಡಿದೀವಿ. ಇವತ್ತು 13ನೇ ಶ್ಲೋಕ ಅಂದ್ರೆ ಶ್ಲೋಕ 14 ಇದನ್ನ ನಾವು ತಿಳ್ಕೊಂಡಂತೆ ನಮಗ್ ಗೊತ್ತಿರೋ ಹಾಗೇನೆ. ಸೊ ಇವಾಗ ಗಜೇಂದ್ರ ಯಾಕೆ ಈ ಸ್ತುತಿಯನ್ನ ಮಾಡ್ತಾ ಇದ್ದಾರೆ, ಯಾರಾದ್ರೂ ನಾಪುಸ್ಕೋತೀರಾ? ಅವ್ರ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಬ್ರಹ್ಮ ಶಿವ ಯಾರು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಅವರ ಫ್ಯಾಮಿಲಿ ಇವರು ಯಾರು ಬರ್ಲಿಲ್ಲ ಅವರಿಗೆ. ಮತ್ತೆ ಅವರಿಗೆ ಪೂರ್ವ ಜನ್ಮದಲ್ಲಿ ಇಂದ್ರದ್ಯುಮ್ನ ರಾಜನಾಗಿದ್ದಾಗ ಅವರು ಕೆಲವು ಶ್ಲೋಕ ಎಲ್ಲ ಹೇಳ್ತಿದ್ರು, ಅದವರಿಗೆ ಜ್ಞಾಪಕಕ್ಕೆ ಬರ್ತದೆ. ಹಾಗಾಗಿ ಅವ್ರ ಹೃದಯದಲ್ಲಿ ಭಗವಂತ ನೆನೆಸಿ ಆ ಶ್ಲೋಕವನ್ನು ಎಲ್ಲ ಇದು ಮಾಡಿ ಭಗವಂತನನ್ನೆಲ್ಲ ಹೊಗಳುತ್ತಿದ್ದಾರೆ ಎಲ್ಲ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹೇಳಿ ಮತ್ತೆ ಏನು ಹೇಳಕ್ ಹೊರಟಿದ್ದು ಹೇಳಿ. ಇಲ್ಲ, ಅದೇ ಮೊಸಳೆ ಅವನ ಕಾಲ್ ಹಿಡಿತದೆ ಗಜೇಂದ್ರನ ರೂಪದಲ್ಲಿ ಗಜೇಂದ್ರನ ಇದ್ರಲ್ಲಿ ಬಂದಾಗ. ಹಾಗೆ ಅದನ್ನ ಬಿಡಿಸ್ಲಿಕ್ಕೆ ಆಗುದಿಲ್ಲ. ಅದು ಎಷ್ಟು ಟ್ರೈ ಮಾಡಿ ಎಷ್ಟೋ ವರ್ಷ ಜಗಳ ಆಡೋದಕ್ಕೆ ಆಗುದಿಲ್ಲ. ಮುಕ್ತಿ ಇದು ಹೊರಗೆ 1000 ವರ್ಷಗಳು ಮಾಡಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಲಾಸ್ಟ್ ಅಲ್ಲಿ ಹೃದಯದಲ್ಲಿ ಭಗವಂತ ನೆನೆಸಿ ಇದು ನೆನಪು ಬರ್ತದೆ ಅವರಿಗೆ, ಪ್ರೀವಿಯಸ್ ಜನ್ಮದ್ದು ರಾಜನಾಗಿ ಇದ್ದಾಗ ಇದು ಮಾಡಿದ ಇದನ್ನು. ಇವಾಗ ಗಜೇಂದ್ರನ ಆ ಒಂದು ಸ್ಥಿತಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸ್ಥಿತಿ ನಾವು ಚೆನ್ನಾಗಿದೀವಾ? ಇಲ್ಲ, ನಾವು ಬದ್ಧಾತ್ಮರು, ನಾವು ಹಾಗೆ ಸಿಕ್ಕಾಕೊಂಡಿದ್ದೇವೆ ಈ ಲೌಕಿಕ ಜಗತ್ತಲ್ಲಿ. ಹರಿ ಬೋಲ್ ಮಾತಾಜಿ ಅಲ್ವಾ? ಇವಾಗ ಹೇಗೆ ಆನೆ ಮೊಸಳೆ ಇಟ್ಕೊಂಡಿದ್ಯೋ, ಮೊಸಳೆ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಏನನ್ನ ಪ್ರತಿನಿಧಿಸ್ತಾ ಇದೆ ಮೊಸಳೆ? ನಮ್ಮ ಭೌತಿಕ ಜಗತ್ತು ಅಥವಾ ಮಾಯೆ ಅಲ್ವಾ? ಸೊ ನಾವ್ ಯಾರ ಹಿಡಿತದಲ್ಲಿದ್ದೀವಿ ಈಗ? ನಾವು ಮಾಯೆ ಹಿಡಿತದಲ್ಲಿದ್ದೀವಿ ಅಲ್ವಾ? ಸೊ ಇವಾಗ ನಾವೂನು ಅಷ್ಟೇ. ನಮ್ಗೆ ಇವಾಗ ಏನು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಾವು ಅಂದ್ರೆ ಎಲ್ಲವನ್ನ ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಒಬ್ಬ ವ್ಯಕ್ತಿ ಗಳಿಸ್ಬೋದು ಅದೆಲ್ಲವನ್ನ ಗಳಿಸಿದೀವಿ. ಸೊ ನಮ್ಗೆ ಬಂಧು ಬಾಂಧವರು ಮಿತ್ರರು ಎಲ್ಲರೂ ಇದ್ದಾರೆ ಅಲ್ವಾ? ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರೂ ಇದ್ದಾರೆ. ಸೊ ಅವ್ರು ಯಾರಾದ್ರೂ ನಮ್ಮನ್ನ ಇದರಿಂದ ಈ ಮಾಯೆ ಹಿಡಿತದಿಂದ ನಮ್ಮನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ? ಸೊ ನಾವೇನ್ ಅನ್ಕೊಂಡಿದೀವಿ, ಇದೆಲ್ಲ ಚೆನ್ನಾಗಿದ್ರೆ, ಆಸ್ತಿ ಅಂತಸ್ತಿದ್ದು ಅಂದ್ರೆ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ, ಬಂಧು ಬಾಂಧವರೆಲ್ಲ ಇದ್ರೆ ನಾವೇನ್ ಅನ್ಕೋತೀವಿ, ನಾವು ಚೆನ್ನಾಗಿದ್ದೀವಿ ಅಂತ, ಸುಖವಾಗಿದ್ದೀವಿ ಅಂತ ನಾವ್ ಅನ್ಕೋತಾ ಇದೀವಿ ಅಲ್ವಾ? ಅಂದ್ರೆ ನಮ್ಗೆ ಎಷ್ಟು ನೋಡಿ ಮಾಯೆಗೆ ಒಳಗಾಗಿದೀವಿ, ಭ್ರಮೆಗೆ ಒಳಗಾಗಿದೀವಿ ಅಲ್ವಾ? ಸೊ ನಾವು ಮಾಯೆ ಹಿಡಿತದಲ್ಲಿದ್ದೀವಿ, ಬಂಧನದಲ್ಲಿದ್ದೀವಿ, ನಮ್ಗದು ಗೊತ್ತಾಗ್ತಿಲ್ಲ, ಅರಿವಾಗ್ತಾ ಇಲ್ಲ ಅಲ್ವಾ? ಸೊ ಇವಾಗ ಗಜೇಂದ್ರನು ಹಾಗೆ ಅನ್ಕೊಂಡಿದ್ದು ಅಲ್ವಾ? ಸೊ ನಾನು ಇಡೀ ಕಾಡಿಗೆನೆ ರಾಜ, ಅವನು ಒಂದ್ ಹೆಜ್ಜೆ ಇಟ್ರೇನೆ ಆ ತ್ರಿಕೂಟ ಪರ್ವತ ಅಲ್ಲಾಡ್ತಾ ಇತ್ತು ಅಲ್ವಾ? ಸೊ ಅಷ್ಟು ಶಕ್ತಿಶಾಲಿ ಅವನು ಅಲ್ವಾ? ಮತ್ ಅವನಿಗೆ ಎಷ್ಟೊಂದು ಜನ ಪತ್ನಿಯರಿದ್ರು ಅಲ್ವಾ? ಆನೆಗಳು ಇದ್ರು, ಅಂದ್ರೆ ಆನೆ ಪತ್ನಿಯರಿದ್ರು, ಮಕ್ಕಳಿದ್ರು
ಅಲ್ವಾ, ಬಂಧು ಬಾಂಧವರಿದ್ರು, ಯಾರು ಅವನ ರಕ್ಷಣೆಗೆ ಬರ್ಲಿಲ್ಲ ಅಲ್ವಾ. ಸೊ ಆ ಮಾಯೆಯಿಂದ ಬಿಡಿಸ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಯಾರಿಗೂನು. ಕೊನೆಗೆ ಗಜೇಂದ್ರ ಏನ್ ಮಾಡೋ ತರ ಆಯ್ತು, ಭಗವಂತನಿಗೆ ಶರಣಾಗ್ಲಿಕ್ಕೆ ಆಯ್ತು. ಭಗವಂತನಿಗೆ ಶರಣಾಗ್ತಾನೆ. ಇವಾಗ ನಾವೂನು ಅಷ್ಟೇನೆ, ನಾವು ಈ ಒಂದು ಭೌತಿಕ ಪ್ರಪಂಚದ ಆ ಒಂದು ಬಂಧನದಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಜಾಸ್ತಿ ಮಾಡ್ಕೋಬೇಕಾ, ಅಥವಾ ಬಂಧು ಮಿತ್ರರನ್ನ ನಾವು ತುಂಬಾ ಇನ್ನ ಆಪ್ತರನ್ನಾಗಿ ಮಾಡ್ಕೋಬೇಕಾ, ಏನ್ ಮಾಡ್ಬೇಕು ನಾವು? ನಾವು ಭಗವಂತನಿಗೆ ಶರಣಾಗಿ ಹೆಚ್ಚೆಚ್ಚು ಭಕ್ತಿ ನಾವು ಮಾಡ್ಬೇಕು, ಭಗವಂತನಿಗೆ ಶರಣಾಗ್ಬೇಕು. ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡ್ತಾ ಇರ್ಬೇಕು. ಮತ್ತೆ ನಮ್ಗೆ ಗೊತ್ತಿರೋ ಹಾಗೇನೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಒಂದೇ ದಾರಿ ಇರೋದು ಅಲ್ವಾ. ಸೊ ಕಲಿಯುಗದಲ್ಲಿ ನಾಸ್ತೈವ 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 ಗತಿರನ್ಯತ. ಯಾವ ಒಂದು ದಾರಿ ಇದೆ? ಹರೈರ್ನಾಮ 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 ಇವ ಕೇವಲ ಅಲ್ವಾ. ಕಲೋ ನಾಸ್ತಿಯೇವ 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 ಗತಿರನ್ಯತ. ಬೇರೆ ಗತಿನೇ ಇಲ್ಲ ಅಲ್ವಾ ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ. ನಾನು ಸೈನ್ಸ್ ಅಲ್ಲಿ ತುಂಬಾ ಮುಂದುವರೆದು ನಾನೊಂದು ವಾಹನವನ್ನ ಕಂಡಿಡಿದು ನಾನು ಆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಅಲ್ವಾ. ಭಕ್ತಿಯಿಂದ ಮಾತ್ರ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ನಮ್ಮನ್ನ ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮಪುರುಷ ಒಬ್ಬನೇ ನಮ್ಮನ್ನ ಕಾಪಾಡ್ಲಿಕ್ಕೆ, ಈ ಮಾಯೆಯ ಹಿಡಿತದಿಂದ ನಮ್ಗೆ ಕಾಪಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಭಗವದ್ಗೀತೆಯಲ್ಲೂ ಸಹ 7ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾರೆ, ಕೃಷ್ಣ ಏನನ್ನ ಹೇಳ್ತಾರೆ? 7.4 BG. ಎಲ್ಲರೂ ಅದನ್ನ ಬಾಹೆಟ್ ಮಾಡ್ಕೋಬೇಕು ಆ ಶ್ಲೋಕನ. ಹರೇ ಕೃಷ್ಣ. ಯಾಗಿದ್ದೀರಾ ಭಕ್ತಿ ಶಾಸ್ತ್ರಿ ಸ್ಟೂಡೆಂಟ್ಸ್? ಹೇಳಿ ಮತ್ತೆ. ಕರೆಕ್ಟ್. ಹಾ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಯಾಮೇತಾಂ ತರಂತಿತೆ. ಮಾಯಾಮೇತಾಂ ತರಂತಿತೆ. ಹರಿ ಬೋಲ್ ಮಾತಾಜಿ, ಗೀತಾ ಮಾತಾಜಿ. ನೋಡಿ, ನೀವು ನನಗೆ ಕಷ್ಟ ಅಂತೀರಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಹರೇ ಕೃಷ್ಣ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಲ್ವಾ. ಆ ಒಂದು ಮಾಯೆ ಅನ್ನೋದು ಸಹ ಭಗವಂತನ ಶಕ್ತಿನೇ. ಅದು ಎಂತಹ ಶಕ್ತಿ, ತುಂಬಾ ಏನು ಶಕ್ತಿಶಾಲಿಯಾದಂತಹ ಭಗವಂತನ ಶಕ್ತಿ ಅದು. ಅದನ್ನ ಮೀರ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಯಾವಾಗ ಮೀರ್ಬೋದು ನಾವು? ಭಗವಂತನಿಗೆ ಶರಣಾದಾಗ ಅಷ್ಟೇ ನಾವು ಆ ಒಂದು ಮಾಯಾ ಶಕ್ತಿನ ನಾವು ಮೀರ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ಇದನ್ನು ಸಹ ಗಜೇಂದ್ರನ ಸ್ಥಿತಿ ನಮಗೂ ಸಹ ಅನ್ವಯಿಸುತ್ತೆ. ನಾವ್ ಅನ್ಕೊಂತೀವಿ ಗಜೇಂದ್ರ ಮಾತ್ರನೇ ಕಷ್ಟದಲ್ಲಿದ್ದಾನೆ, ಗಜೇಂದ್ರನ ಕಾಲನ್ನ ಮಾತ್ರ ಮೊಸಳೆ ಹಿಡ್ದಿರೋದು, ನಾವ್ ಆರಾಮಾಗಿ ಇಲ್ಲಿ ಓಡಾಡ್ಕೊಂಡಿದೀವಿ ಅಂತ ನಾವ್ ಅನ್ಕೊಂಡಿದೀವಿ ಅಲ್ವಾ. ಅಂದ್ರೆ ನಮ್ಗದ್ರ ಅರಿವಾಗ್ತಿಲ್ಲ ಅಲ್ವಾ. ನಾವು ಆ ಮಾಯೆಯ ಹಿಡಿತದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅದರ ಅರಿವಾಗ್ತಿಲ್ಲ. ಸೊ ನಾವ್ ಇವಾಗ ಆ ಮಾಯೆಯಿಂದ, ಆ ಮಾಯೆಯ ಹೊದಿಕೆ ಅಥವಾ ಮಾಯೆಯ ಆ ಬಂಧನದಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ನಾವು ಆ ದೇವೋತ್ತಮ ಪರಮ ಪುರುಷನಿಗೆ ನಾವು ಶರಣಾಗ್ಬೇಕು. ಸೊ ಇವಾಗ ಶರಣಾಗೋದು ಹೇಗೆ, ಮತ್ತೆ ಹೇಗೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ ಶುದ್ಧ ಭಕ್ತರೇ ನಮ್ಗೆ ತಿಳಿಸಿಕೊಡೋದು. ಇಲ್ಲಾಂದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಹೇಗೆ ಪ್ರಾರ್ಥನೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಇವಾಗ ನೋಡಿ, ಗಜೇಂದ್ರ ಈ ಪ್ರಾರ್ಥನೆಯನ್ನ ಮಾಡ್ದ. ಗಜೇಂದ್ರನ ಪ್ರಾರ್ಥನೆಗೆ ಭಗವಂತ ಬರ್ತಾರಾ ಇಲ್ವಾ? ಬರ್ತಾರೆ, ಪ್ರತ್ಯಕ್ಷ ಆಗಿ ಮೊಸಳೆಯನ್ನು ಇದು ಮಾಡ್ತಾರೆ ಅಲ್ವಾ. ಅದೇ ತರ ನಾವು ಸಹ ಈ ಗಜೇಂದ್ರನ ಪ್ರಾರ್ಥನೆನ ನಾವು ಮಾಡಿದ್ರು ಸಹ ಭಗವಂತ ನಮ್ಗೆ ಅವರ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಖಂಡಿತ ಬರ್ತಾರೆ, ಮತ್ತೆ ದಾರಿಯನ್ನ ತೋರಿಸ್ತಾರೆ ನಮ್ಗೆ ಅಲ್ವಾ. ಸೊ ಇವಾಗ ಗಜೇಂದ್ರ ಅವರು ಭಗವಂತನನ್ನ ಹೊಗಳ್ತಾ ಇದ್ದಾರೆ. ಅವರ ನಾಮ ಲೀಲೆ ಗುಣಗಳನ್ನೆಲ್ಲ ಅವ್ರು ಇವಾಗ ಗುಣಗಾನ ಮಾಡ್ತಾ ಇದ್ದಾರೆ. ಈಗ 14ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನಾವು ನೋಡೋಣಂತೆ. ಸೊ ಶ್ಲೋಕ 14. ಸರ್ವೇಂದ್ರಿಯ ಗುಣಾದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಸರ್ವೇಂದ್ರಿಯ ಗುಣದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಸರ್ವೇಂದ್ರಿಯ ಗುಣದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಸೊ ನಾನೊಂದು ಲೈನ್ ಹೇಳಿದಾದ್ಮೇಲೆ ನೀವು ಅದನ್ನ ರಿಪೀಟ್ ಮಾಡಿ. ಸರ್ವೇಂದ್ರಿಯ ಗುಣಾದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಸರ್ವೇಂದ್ರಿಯ ಗುಣಾದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಸರ್ವೇಂದ್ರಿಯ ಗುಣಾದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಸರ್ವೇಂದ್ರಿಯ ಗುಣಾದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ. ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯ ತೇ ನಮಃ.
ಸರ್ವೇಂದ್ರಿಯ ಗುಣಾದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೇ. ಸರ್ವೇಂದ್ರಿಯ ಗುಣಾದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೇ. ಅಸತಾಚ್ಛಾಯ ಯೋಕ್ತಾಯ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯತೆ ನಮಃ. ಸದಾ ಭಾಸಾಯತೆ ನಮಃ. ಕೃಷ್ಣ ಯಾರಾದ್ರೂ ಓದಿ ಶ್ಲೋಕವನ್ನು. ಸರ್ವೇಂದ್ರಿಯ ಗುಣದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯತೆ ನಮಃ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವೇಂದ್ರಿಯ ಗುಣಾದ್ರಷ್ಟ್ರೇ ಸರ್ವ ಪ್ರತ್ಯಯ ಹೇತವೇ ಅಸತ್ತಾಚ್ಛಾಯ ಯೋಕ್ತಾಯ ಸದಾ ಭಾಸಾಯತೆ ನಮಃ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವೇಂದ್ರಿಯ ಗುಣದ್ರಷ್ಟೇ ಸರ್ವ ಪ್ರತ್ಯಯ ಹೇತವೇ ಅಸತಾಚ್ಛಾಯ ಯೋಕ್ತಾಯ ಸದಭಾಸಾಯತೆ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹ್ಮ್. ಸರ್ವ ಇಂದ್ರಿಯ ಗುಣದ್ರಷ್ಟೇ ಇಂದ್ರಿಯಗಳಿಂದ ಗ್ರಹಿಸಲ್ಪಡುವ ಸಕಲ ವಸ್ತುಗಳ ದ್ರಷ್ಟಾರನಿಗೆ ಸರ್ವ ಪ್ರತ್ಯಯ ಹೇತವೇ ಸಕಲ ಸಂಶಯಗಳ ಪರಿಹಾರಕನಿಗೆ ಮತ್ತು ಯಾರ ಸಹಾಯವಿಲ್ಲದೆ ವ್ಯಕ್ತಿಯು ಸಕಲ ಸಂದೇಹಗಳು ಮತ್ತು ಅಸಾಮರ್ಥ್ಯಗಳನ್ನು ಬಗೆಹರಿಸಿಕೊಳ್ಳಲಾರ. ಅಸತ ಅನೈಜ ಅಥವಾ ಮಾಯೆಯ ಅಭಿವ್ಯಕ್ತಿಯಿಂದ ಛಾಯೆಯ ಹೋಲಿಕೆಯಿಂದಾಗಿ ಉಕ್ತಾಯ ಕರೆಯಲ್ಪಟ್ಟ ಸತ್ ನೈಜಯತೆ ಆಭಾಸಾಯ ಪ್ರತಿಫಲವಾದ ತೇ ನಿನಗೆ ಪ್ರತಿಫಲನವಾದ ತೇ ನಿನಗೆ ನಮಃ ನನ್ನ ಗೌರವಪೂರ್ಣ ನಮನಗಳು. ಹರೇ ಕೃಷ್ಣ. ಪಾದ ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರ ಅನುವಾದ. ನನ್ನ ಪ್ರಭುವೆ, ನೀನು ಇಂದ್ರಿಯಗಳ ಸಕಲ ವಿಷಯಗಳ ವೀಕ್ಷಕನಾಗಿರುವೆ. ನಿನ್ನ ಅನುಗ್ರಹವಿಲ್ಲದೆ ಸಂಶಯಗಳ ಸಮಸ್ಯೆಯನ್ನು ಪರಿಹರಿಸುವುದು ಸಾಧ್ಯವಿಲ್ಲ. ಈ ಲೌಕಿಕ ಪ್ರಪಂಚವು ನಿನ್ನನ್ನೇ ಹೋಲುವ ನೆರಳಿನಂತಿದೆ. ಈ ಲೌಕಿಕ ಪ್ರಪಂಚವು ನಿನ್ನ ಅಸ್ತಿತ್ವದ ಮಿನುಗು ನೋಟವನ್ನು ನೀಡುವುದರಿಂದ ವ್ಯಕ್ತಿಯು ಅದನ್ನು ಸತ್ಯವೆಂದು ಅಂಗೀಕರಿಸುತ್ತಾನಷ್ಟೇ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಇದು ಭಾವಾರ್ಥವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಬೋದಾ? ಓದಿ ಮಾತಾಜಿ. ಈ ಭಾವಾರ್ಥ. ಈ ಶ್ಲೋಕದ ತಾತ್ಪರ್ಯ ಹೀಗಿದೆ. ಇಂದ್ರಿಯ ಚಟುವಟಿಕೆಗಳ ಉದ್ದೇಶವನ್ನು ನೀನು ವಾಸ್ತವಿಕವಾಗಿ ವೀಕ್ಷಿಸುತ್ತಿರುವೆ. ನಿನ್ನ ನಿರ್ದೇಶನವಿಲ್ಲದೆ ಜೀವಿಯು ಒಂದು ಹೆಜ್ಜೆಯನ್ನೂ ಮುಂದಿಡಲಾರ. ಭಗವದ್ಗೀತೆಯಲ್ಲಿ 15.15 ದೃಢಪಡಿಸಿರುವಂತೆಯೇ ಸರ್ವಸ್ಯ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ನೀನು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದೀಯೆ. ನಿನ್ನಿಂದಲೇ ಸ್ಮೃತಿ ವಿಸ್ಮೃತಿಗಳು ಉಂಟಾಗುತ್ತವೆ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಮಾಯೆಯ ಮುಷ್ಟಿಯಲ್ಲಿರುವ ಜೀವಿಯು ಈ ಲೌಕಿಕ ಪ್ರಪಂಚವನ್ನು ಭೋಗಿಸಲು ಬಯಸುತ್ತಾನೆ. ಆದರೆ ನೀನು ಅವನಿಗೆ ನಿರ್ದೇಶನ ಕೊಟ್ಟು ನೆನಪಿಸದಿದ್ದರೆ ಅವನು ಜೀವನದಲ್ಲಿ ತನ್ನ ಧ್ಯೇಯೋದ್ದೇಶಗಳ ಅನುಸರಣೆಯಲ್ಲಿ ಪ್ರಗತಿ ಸಾಧಿಸಲಾರನು. ಬದ್ಧಾತ್ಮನು ಜನ್ಮಗಳಲ್ಲಿ ತಪ್ಪು ಗುರಿಯ ಕಡೆಗೆ ತಪ್ಪಾಗಿ ಸಾಗುತ್ತಿರುತ್ತಾನೆ. ನೀನು ಈ ಗುರಿಯ ಬಗೆಗೆ ಅವನಿಗೆ ನೆನಪಿಸುತ್ತೀಯೇ. ಒಂದು ಜನ್ಮದಲ್ಲಿ ಬದ್ಧಾತ್ಮನು ಒಂದು ನಿರ್ದಿಷ್ಟ ಗುರಿಯೆಡೆಗೆ ಪ್ರಗತಿ ಸಾಧಿಸಲು ಬಯಸುತ್ತಾನೆ. ಆದರೆ ಅವನ ದೇಹ ಬದಲಾದೊಡನೆಯೇ ಎಲ್ಲವನ್ನೂ ಮರೆತು ಬಿಡುತ್ತಾನೆ. ಇಷ್ಟಾದರೂ ನನ್ನ ಪ್ರಭುವೇ, ಅವನು ಈ ಪ್ರಪಂಚದಲ್ಲಿ ಏನನ್ನೋ ಅನುಭವಿಸಲು ಬಯಸಿದ್ದರಿಂದ ಮುಂದಿನ ಜನ್ಮದಲ್ಲಿ ಅದನ್ನು ಅವನಿಗೆ ನೀನು ನೆನಪಿಸುತ್ತೀಯೆ. ಮತ್ತ ಸ್ಮೃತಿ ಜ್ಞಾನ ಪೋಹನಂ ಚ. ಬದ್ಧಾತ್ಮನು ನಿನ್ನನ್ನು ಮರೆಯಲು ಬಯಸುವುದರಿಂದ ಒಂದಾದ ಮೇಲೊಂದು ಜನ್ಮದಲ್ಲಿ ಅವನು ನಿನ್ನನ್ನು ಬಹುತೇಕ ಶಾಶ್ವತವಾಗಿ ಮರೆಯುವಂತೆ ಅವಕಾಶ ಅನುಗ್ರಹಿಸುತ್ತೀಯೆ. ಆದುದರಿಂದ ನೀನು ಬದ್ಧಾತ್ಮನಿಗೆ ಶಾಶ್ವತವಾಗಿ ನಿರ್ದೇಶಕನಾಗಿದ್ದೀಯೆ. ನೀನು ಪ್ರತಿಯೊಂದರ ಮೂಲ ಕಾರಣನಾದುದರಿಂದ ಪ್ರತಿಯೊಂದು ನಿಜವಾಗಿ ಕಾಣುತ್ತದೆ. ಆದರೆ ಪರಮ ಸತ್ಯವೂ ದೇವೋತ್ತಮ ಪರಮ ಪುರುಷನಾದ ನೀನೇ ಆಗಿರುವೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು
ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಯಾರಾದ್ರೂ ಇದನ್ನ ಓದಿ, ಇನ್ನೊಂದು ಪ್ಯಾರ ಇದೆ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಸರ್ವ ಪ್ರತ್ಯಯ ಸೇತುವೆ ಎಂಬ ಶಬ್ದವನ್ನು ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ವಿವರಿಸಿದ್ದಾರೆ. ಫಲಿತಾಂಶವು ತನ್ನ ಕಾರಣದ ಮಿನುಗು ನೋಟವನ್ನು ನೀಡುತ್ತದೆ ಎಂದು ಅವರು ಹೇಳುತ್ತಾರೆ. ಉದಾಹರಣೆಗೆ, ಮಣ್ಣಿನ ಮಡಿಕೆಯು ಕುಂಬಾರನ ಕೆಲಸದ ಫಲವಾಗಿದೆ. ಆ ಮಡಿಕೆಯನ್ನು ನೋಡಿದರೆ ಕುಂಬಾರನು ಇರುವಿಕೆಯನ್ನು ಊಹಿಸಬಹುದು. ಹಾಗೆಯೇ ಈ ಲೌಕಿಕ ಪ್ರಪಂಚವು ಆಧ್ಯಾತ್ಮಿಕ ಲೋಕವನ್ನು ಹೋಲುತ್ತದೆ. ಯಾರೇ ಬುದ್ಧಿವಂತರಾಗಿರಲಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ಊಹಿಸಬಹುದು. ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಲೋಕ ಪ್ರಪಂಚದ ಕ್ರಿಯೆಗಳು ಅವುಗಳಿಗೆ ಒಂದೇ ಹಿಂದೆ ಭಗವಂತನ ಮೇಲ್ವಿಚಾರಣೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಲ್ವಾ? ಸೊ ನಮ್ಗೆ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳಿದ್ದಾರೆ? ಈ ಒಂದು ಭೌತಿಕ ಪ್ರಪಂಚ ಯಾವ ತರ ಇದೆ ಅಂತ ಅವರು ವರ್ಣನೆ ಮಾಡ್ತಾರಲ್ಲ, ಆಗ ಏನನ್ನ ಹೇಳಿದ್ದಾರೆ? ಇದು ಮಾಯೆ ಅಧೀನದಲ್ಲಿದೆ ಮಾತಾಜಿ, ಭೌತಿಕ ಹ್ಮ್. ಪ್ರಪಂಚ. ಮತ್ತೆ ಏನನ್ನ ಅಂದ್ರೆ ಹೇಳಿದ್ದಾರೆ? ಛಾಯೆ ಅಂತ ಮಾತಾಜಿ. ನೆರಳು, ಹಾ, ಆಧ್ಯಾತ್ಮಿಕ ನೆರಳು ನೆರಳು ಅಲ್ವಾ? ಅದು ಶ್ಲೋಕ ಹೇಳಿ ಮಾತಾಜಿ. ಸರ್ವಸ್ಯ ಚಾಹಂ ಹೃದಯ ಇಲ್ಲ ಸನ್ನಿವೇಶ. ಗೀತಾ ಮಾತಾಜಿ, ಅದಲ್ಲ. ಈ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ನೆರಳಿನಂತಿದೆ ಅಂತ ಇವಾಗ ಹೇಳಿದ್ರಲ್ಲ ಮಾತಾಜಿ, ಅದಕ್ಕೊಂದು ಶ್ಲೋಕ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ 15ನೇ ಅಧ್ಯಾಯದಲ್ಲಿ ಆ ಶ್ಲೋಕ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ರೇಖಾ ಮಾತಾಜಿ. ಊರ್ಧ್ವ ಮೂಲಂ ಮದಂ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪ್ರಾಣಾನಿ ಯಸ್ತಂ ವೇದ ಸ ವೇದವಿದ್. ಅಲ್ವಾ? ಸೊ ಅಂದ್ರೆ ಇದಕ್ಕೆ ಒಂದು ಆಲದ ಮರಕ್ಕೆ ಹೋಲಿಸಿದ್ದಾರೆ ಅಲ್ವಾ? ಆಲದ ಮರ ಇವಾಗ ನದಿಯ ತೀರದಲ್ಲಿ ಇದ್ರೆ ಏನಾಗುತ್ತೆ? ಆ ಆಲದ ಮರದ ಆ ಒಂದು ಪ್ರತಿಫಲನ ಆ ಒಂದು ನೀರಲ್ಲಿ ಕಾಣಿಸುತ್ತೆ ಅಲ್ವಾ? ಅದರ ಪ್ರತಿಬಿಂಬ ನಮ್ಗೆ ನೀರಲ್ಲಿ ಕಾಣಿಸುತ್ತೆ. ಅಂದ್ರೆ ಏನರ್ಥ? ಆ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಆ ಪ್ರತಿಫಲನ ಅಥವಾ ಪ್ರತಿಬಿಂಬ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ನಮ್ಗೆ ಏನನ್ನ ತಿಳ್ಕೊಂಡ್ವಿ ನಾವು ಆ 15ನೇ ಅಧ್ಯಾಯ ತಿಳ್ಕೊಬೇಕಾದ್ರೆ? ಇವಾಗ ನಮ್ಗೇನಾದ್ರೂ ಆ ಪ್ರತಿಫಲನದಲ್ಲಿ ಏನಾದ್ರು ಆ ನೀರಲ್ಲಿ ಏನಾದ್ರು ನಮ್ಗೆ ಒಂದು ಹಣ್ಣು ಕಾಣಿಸಿದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಹ ಹಣ್ಣನ್ನ ನಾವು ಕಿತ್ಕೊಂಡು ತಿನ್ಲಿಕ್ಕಾಗತ್ತಾ? ಅದರ ಸವಿಯನ್ನ ನಾವು ಸವಿಲಿಕ್ಕಾಗತ್ತಾ? ರುಚಿಯನ್ನ ಸವಿಲಿಕ್ಕೆ ಆಗುದಿಲ್ಲ. ಅದರ ಪ್ರತಿಬಿಂಬ ಅದು, ರಿಯಲ್ ಅಲ್ಲ ಅದು. ಮತ್ತೆ ನಾವೇನ್ ಮಾಡ್ಬೇಕು ಅದಕ್ಕೆ? ಇಲ್ಲಿ ನಾವು ಸುಖ ಹುಡುಕ್ಬಾರ್ದು, ನಿಜವಾದ ಸುಖ ಆಧ್ಯಾತ್ಮಿಕದಲ್ಲಿ ಅಂತ ಅಲ್ವಾ? ಅಲ್ಲಿಗೆ ಸೊ ನಾವಿಲ್ಲಿ ಪ್ರಯತ್ನ ಸುಖವನ್ನ ಹುಡ್ಕೋದ್ ತಪ್ಪಾ? ಸುಖವನ್ನ ಹುಡ್ಕೋದೇನಾದ್ರು ತಪ್ಪಾ? ಸುಖ ಪಡ್ಬೇಡಿ ಅಂತ ಯಾರಾದ್ರೂ ಹೇಳ್ತಿದಾರ ನಮ್ಗಿಲ್ಲಿ? ಇಲ್ಲ, ಹೇಳ್ತಾ ಇಲ್ಲ. ಮತ್ತೆ ಏನನ್ನ ಅದಕ್ಕೆ ಹೇಳಿಕ್ಕೆ ಎಲ್ಲವನ್ನು ಹೊರಟಿದ್ದಾರೆ? ಭಗವಂತನಿಗೆ ಅಂತ ನಾವು ಎಲ್ಲವನ್ನು ಅರ್ಪಿಸಿ ಎಲ್ಲ ನಿಜವಾದ ಸುಖ ಮಾಡ್ಬೇಕು. ಎಲ್ಲಿದೆ ಅದನ್ನ ಹುಡುಕಿ ಅಂತ ಹೇಳ್ತಿದ್ದಾರೆ ಮಾತಾಜಿ. ಹರಿ ಬೋಲ್ ಅಲ್ವಾ? ಸುಖ ಪಡಬಾರ್ದು ಅಂತ ಹೇಳ್ತಾ ಇಲ್ಲ ಅಲ್ವಾ? ಸೊ ನಾವಿಲ್ಲಿ ತಪ್ಪಾದ ಜಾಗದಲ್ಲಿ ನಾವು ಸುಖವನ್ನ ಹುಡುಕ್ತಾ ಇದೀವಿ, ಅದು ತಪ್ಪು ಅಲ್ವಾ? ಸೊ ಇಲ್ಲಿ ಪ್ರತಿಬಿಂಬದಲ್ಲಿ ನಾವು ಹುಡುಕಿದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಸಿಕ್ಕೋದಿಲ್ಲ ಅಲ್ವಾ? ಅದೆಷ್ಟು ಚೆನ್ನಾಗಿರುವಂತ ಎಕ್ಸಾಂಪಲ್ ನಮ್ಗೆ. ಆ ನೀರಿನ ಪ್ರತಿಬಿಂಬದಲ್ಲಿ ನಾವು ಆ ಒಂದು ಹಣ್ಣನ್ನ ನಾವು ಪಡ್ಕೋಬೇಕು ಅಂತ ಪ್ರಯತ್ನ ಪಟ್ರೆ ಯಾರಿಗೆ ಸಾಧ್ಯ ಆಗತ್ತೆ ಅಲ್ವಾ? ಸಾಧ್ಯ ಆಗೋದಿಲ್ಲ. ಅದನ್ನೇ ನಮ್ಗೆ ಅರ್ಥ ಮಾಡಿಸ್ತದ್ರೆ, ನೀವು ಮಾಯೆಯಲ್ಲಿದ್ದೀರಾ, ಭ್ರಮೆಯಲ್ಲಿ ಇದ್ದೀರಾ, ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಗುರು, ಸಾಧು, ಶಾಸ್ತ್ರ ಎಲ್ಲವೂ ಸಹ ನಮ್ಗೆ ಅರ್ಥ ಮಾಡಿಸ್ತಿದೆ. ಆದ್ರೆ ನಾವು ಅಷ್ಟು ಮಾಯೆಯಲ್ಲಿ ನಾವು ಇದೀವಿ ಅಲ್ವಾ? ಅದರ ಹೊದಿಕೆ ತುಂಬಾ ಗಾಢವಾಗಿದೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಎಷ್ಟು ಇವಾಗ ಹೇಳ್ತಾ ಇದಾರೆ, ಆದ್ರೂ ಸಹ ನಮ್ಗೆ ಈ ಮಾಯೆಯಿಂದ ನಾವು ಅಟ್ರಾಕ್ಟ್ ಆಗ್ತಾ ಇದೀವಿ ಅಲ್ವಾ? ಯಾಕಂದ್ರೆ ಆ ಮಾಯೆನೂ ಸಹ ಆ ಭಗವಂತನ ಒಂದು ಶಕ್ತಿ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಅದರಿಂದನೂ ನಾವು ಅಟ್ರಾಕ್ಟ್ ಆಗ್ತೀವಿ. ಭಗವಂತನ ಆ ಒಂದು ಚಿಕ್ಕ ಶಕ್ತಿಯಿಂದನೂ ನಾವು, ಆ ಕೆಳಮಟ್ಟದ ಶಕ್ತಿಯಿಂದ ನಾವು ಆಕರ್ಷಿತರಾಗ್ಬಿಡ್ತೀವಿ ಅಲ್ವಾ? ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಪ್ರಭುಪಾದರಂತೂ ಯಾವಾಗ್ಲೂ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಾರೆ ಅಲ್ವಾ? ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಾರೆ ಅಲ್ವಾ? ನೀವು ಮಾಯೆಯಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲೂ ಅಷ್ಟೇ ಛಾಯೆ, ಇವಾಗ ನೀವನ್ ಬ್ರಹ್ಮ ಸಂಹಿತದಲ್ಲೂ ಅದೇ ಹೇಳ್ತಾರೆ. ಸೊ ಈ ಮಾಯೆ ಅನ್ನೋದು ಭಗವಂತನ ಛಾಯೆ ಅಲ್ವಾ? ನಮ್ಗೆ ಭಾಗವತಮಲ್ಲಿ ಹೇಳ್ತಾರೆ. ಸೊ ಭಾಗವತಮಲ್ಲಿ ಆ ಮಾಯೆಗೂ ಗೊತ್ತು, ಮಾಯಾ ಶಕ್ತಿಗೂ ಗೊತ್ತು, ನಾನಿವಾಗ ಎಲ್ಲರನ್ನ ಭ್ರಮೆಗೆ ಒಳಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಅವಳಿಗೆ ನಾಚಿಕೆ ಅಂತೆ. ಅದಕ್ಕೆ ಅವಳು ಭಗವಂತನ ಮುಂದೆ ಬರದೇ ಇಲ್ಲ. ಅವಳು ಯಾವಾಗ್ಲೂ ಹಿಂದೆನೆ ಇರ್ತಾಳೆ, ಅಂದ್ರೆ ನೆರಳಿನಾಗೆ ಇರ್ತಾಳೆ ಅವಳು. ಯಾಕಂದ್ರೆ ಅವಳಿಗೆ ತನ್ನ ಕಾರ್ಯ ಏನು ಅಂತ ಗೊತ್ತು. ನಾನು ಎಲ್ಲರನ್ನ ಮರಳುಗೊಳಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ವಾ? ಇವಾಗ ಆ ಮನೆಯಲ್ಲೇನೆ ಆಗ್ಲಿ, ಮಕ್ಕಳು ತುಂಬಾ ಹಠ ಮಾಡ್ತಿದ್ರೆ ಅವಾಗ ಅಮ್ಮ ಏನ್ ಮಾಡ್ತಾಳೆ? ಇವಾಗ ಮೊಬೈಲ್ ಇಟ್ಕೊಂಡು ನಾನು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಒರಿಜಿನಲ್ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿದ್ರೆ ಅಮ್ಮ ಏನ್ ಮಾಡ್ತಾರೆ? ಟಾಯ್ ಮೊಬೈಲ್ ತಂದು ಕೊಡ್ತಾರೆ.
ಹಾ ಅಲ್ವಾ, ಟಾಯ್ ಮೊಬೈಲ್ ತಂದು ಕೊಡ್ತಾರೆ, ಅಂದ್ರೆ ಯಾಮಾರಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಗೂ ಸಹ ಮಾಯೆ ಹಾಗೆ ಮಾಡ್ತಿರೋದು. ಇವಾಗ ತಾಯಿ ಹೇಗೆ ಆ ಮಗುವನ್ನ ಯಾಮಾರಿಸ್ತಿದ್ದಾರೆ, ಹಾಗೆ ನಮ್ಗೆ ಇವಾಗ ಈ ಭೌತಿಕ ಪ್ರಪಂಚ ಅಥವಾ ಈ ಮಾಯಾಶಕ್ತಿ ನಮ್ಗೆ ಯಾಮಾರಿಸ್ತಾ ಇದ್ದಾರೆ ಅಲ್ವಾ. ತಂದೆ ಏನ್ ಮಾಡ್ತಾ ಇದಾರೆ ಅದನ್ನ ನೋಡಿ ಅವ್ರು ನಗ್ತಾ ಇದ್ದಾರೆ ಅಲ್ವಾ, ಹೇಗೆ ಯಾಮಾರಿಸ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ಸ್ಥಿತಿ ನಮ್ದುನು, ಈಗ ಆ ಮಗುವಿನ ಸ್ಥಿತಿನೇ ನಮ್ಮ ಸ್ಥಿತಿ ಅಲ್ವಾ. ನಾವಿವಾಗ ಮಗು ಹಠ ಮಾಡಿದ್ರೆ ಹೇಗೆ ಒಂದು ಆಟದ ಸಾಮಾನನ್ನ ಕೊಡ್ತಾರೋ ಅದೇ ತರನೇ ಭಗವಂತ, ಅವ್ರು ಭಗವಂತ ಅಲ್ವಾ. ನಾವೇನ್ ಮಾಡ್ತೀವಿ, ಆಟ ಸಾಮಾನನ್ನ ಕೊಡಕ್ಕಷ್ಟೇ ನಮ್ಗೆ ಶಕ್ತಿ ಇರೋದು. ನಾವಿವಾಗ ಒಂದು ಕಿಚನ್ ಮಾಡ್ಬಿಟ್ಟು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದು ಟಾಯ್ ಕಿಚನ್ನೇ ದೊಡ್ಡದು ಮಾಡಿ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ, ಅವರೊಂದು ಪ್ರಪಂಚವನ್ನೇ ನಮ್ಗೆ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸರಿ, ನೀವು ಆಟ ಆಡ್ಕೊ ಹೋಗಿ, ಎಷ್ಟ್ ಹೇಳಿದ್ರು ನೀವು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವಾಗ ನಮ್ಗೆ ಇವಾಗ ಮಗುಗೂ ನಾವು ಆಟ ಸಾಮಾನ್ ಕೊಟ್ರೆ, ಮಗು ಇವಾಗ ಅಲ್ಲೇನೋ ಒಂದು ಅಡಿಗೆ ಮಾಡುತ್ತೆ, ಚಪಾತಿ ಮಾಡುತ್ತೆ ಅಲ್ವಾ. ಆಟ ಆಡ್ಬೇಕಾದ್ರೆ ಆ ಚಪಾತಿಯನ್ನ ಮಗು ತಿನ್ಲಿಕ್ಕೆ ಆಗತ್ತಾ? ಆಗುದಿಲ್ಲ. ಮತ್ತೆ ಎಲ್ಲಿಗೆ ಬರುತ್ತೆ? ಹೊಟ್ಟೆ ಹಸ್ವಾದ್ರೆ ಯಾರ ಹತ್ರ ಬರ್ಬೇಕು? ಅಮ್ಮನ ಹತ್ರ ಹೋಗ್ಬೇಕು, ಕಿಚನ್ ಅಲ್ಲಿ. ಅಮ್ಮನ ಹತ್ರನೇ ಬರ್ಬೇಕು, ಕಿಚನ್ಗೆ ಬರ್ಬೇಕು, ಒರಿಜಿನಲ್ ಕಿಚನ್ಗೆ ಬರ್ಬೇಕು. ಅದೇ ತರನೇ ನಾವೂನು ಅಷ್ಟೇ. ನಾವಿವಾಗ ಆಟ ಆಡ್ತಾ ಇದೀವಿ ಅಲ್ವಾ. ನಮ್ಗೆ ನಿಜವಾದ ಆ ಒಂದು ಆತ್ಮಾನಂದ ಅನ್ನೋದನ್ನ ಪಡಿಬೇಕು ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಭಗವಂತನ ಭಗವಂತನ ಧಾಮಕ್ಕೆ ಹತ್ರನೇ ಹೋಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಭಗವಂತನ ಸಂಪರ್ಕದಲ್ಲಿ ಇರ್ಬೇಕು ನಾವು ಅಲ್ವಾ. ಈ ದೇಹವನ್ನ ಬಿಡೋ ತನಕ ನಾವು ಭಗವಂತನ ಸಂಪರ್ಕದಲ್ಲಿ ನಾವು ಇರ್ಬೇಕು. ಭಗವಂತನ ಸಂಪರ್ಕದಲ್ಲಿ ಇದ್ರೆ ನಾವು ಈ ದೇಹದಲ್ಲಿ ಇದ್ರೂನು ಸಹ ನಾವು ಆತ್ಮಾನಂದವನ್ನ ನಾವು ಅನುಭವಿಸ್ಬೋದು ಅಲ್ವಾ. ನವದ್ವಾರ ಪುರೇ ದೇಹಿ ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಆತ್ಮ ಈ 9 ದ್ವಾರಗಳಿರುವಂತಹ ಒಂದು ದೇಹದಲ್ಲಿ ವಾಸ ಮಾಡ್ತಾ ಇದೆ. ಇಂತಹ ದೇಹದಲ್ಲಿ ವಾಸ ಮಾಡ್ತಾನೂ ನಾವು ಸಂತೋಷವಾಗಿರ್ಬೋದು. ಯಾವಾಗ ಅಂದ್ರೆ ನಮ್ಮ ಆತ್ಮ ಯಾವಾಗ ಪರಮಾತ್ಮನ ಜೊತೆ ಸಂಪರ್ಕದಲ್ಲಿ ಇದ್ದಾಗ. ಹೇಗೆ ನಮ್ಮ ಜೊತೆಲಿರುವಂತಹ ಪರಮಾತ್ಮ ಅವ್ರು ಯಾವಾಗ್ಲೂ ಸಂತೋಷವಾಗಿದ್ದಾರೆ. ಹೇಗಿರ್ಲಿಕ್ಕೆ ಸಾಧ್ಯ ಆಯ್ತು? ಅವರು ಸಹ ಈ ಪಂಜರದಲ್ಲೇ ಇದ್ದಾರೆ ಅಲ್ವಾ. ಆದ್ರೆ ನಾವಿಲ್ಲಿ ತುಂಬಾ ಕಷ್ಟ ಪಡ್ತಾ ಇದೀವಿ. ಯಾಕಂದ್ರೆ ನಾವು ನಮ್ಮನ್ನ ಈ ದೇಹದಿಂದ ಗುರ್ತಿಸ್ಕೊತಾ ಇದೀವಿ. ನಮ್ಗೆ ಆ ಒಂದು ಸತ್ಯ ಅಸತ್ಯತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಸೊ ಎಲ್ಲವನ್ನೂ ಸಹ ಭಗವಂತ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅವನು ಎರಡೆರಡು ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ. ನಾವು ಉಪದೃಷ್ಟ ಹನುಮಂತ, ಅವ್ನು ನಮಗೆ ಸಾಕ್ಷೀಭೂತನಾಗಿದ್ದಾನೆ, ಮತ್ತೆ ನಮ್ಗೆ ಅವನು ಅಪ್ಪಣೆಯನ್ನ ಕೊಡ್ತಾನೆ ನಾವಿಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದಾಗ ಅಲ್ವಾ. ನಾವೇನ್ ಅನ್ಕೋತಾ ಇದೀವಿ, ನಾವು ನಾನೇ ಎಲ್ಲವನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತಾ ಇದೀವಿ ಅಲ್ವಾ. ನೋಡಿ ಎಷ್ಟು ಭ್ರಮೆಯಲ್ಲಿ ನಾವಿದೀವಿ ಅಲ್ವಾ. ಆದ್ರೆ ಭಗವಂತನ ಆ ಒಂದು ಒಪ್ಪಿಗೆ ಇಲ್ದಲೇ ಇದ್ರೆ ಒಂದು ಹುಲ್ಲು ಕಡಿನೂ ಅಲ್ಗಾಡೋದಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ತೇನವಿನ ತೃಣಮಪಿ ನಚಲತಿ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಕೃಷ್ಣನ ಆ ಒಂದು ಪರಮಾತ್ಮನ ಒಂದು ಒಪ್ಪಿಗೆ ಇಲ್ದಲೇ ಇದ್ರೆ ಒಂದು ಚಿಕ್ಕ ಹುಲ್ಲು ಕಡಿನೂ ಅಲ್ಲಾಡೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ರು ಸಹ ನಾವ್ ಇವಾಗ ಏನ್ ಅನ್ಕೋತೀವಿ, ನಾನು ಏನಾದ್ರೂ ಇವಾಗ ಚೆನ್ನಾಗಿ ಕ್ಲಾಸ್ ಮಾಡಿದ್ರೆ ಅಥವಾ ನಾನು ಏನೋ ಒಂದು ಪದ್ಯವನ್ನ ಚೆನ್ನಾಗಿ ಹೇಳಿದ್ರೆ, ಶ್ಲೋಕವನ್ನ ಹೇಳಿದ್ರೆ ನಾನು ಬೇಷ್ ಅನ್ಕೋತೀನಿ ಅಲ್ವಾ. ಸೊ ಪ್ರಕೃತೇಹಿ ಕ್ರಿಯಮಾಣಾಣಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಲ್ವಾ. ಎಷ್ಟು ವಿಮೂಢತೆಗೆ ಒಳಗಾಗಿದ್ದೀವಿ ಅಂದ್ರೆ, ಸೊ ನಾವು ನಾನೇ ಎಲ್ಲವನ್ನ ಮಾಡಿದೀವಿ ಅಂತ ಅನ್ಕೋತಾ ಇದೀವಿ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಅಂತ ಹೇಳ್ತಾ ಇದ್ದಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಅಂದ್ರೆ ನನ್ನ ಅಧ್ಯಕ್ಷತೆಯಲ್ಲೇನೆ ಈ ಪ್ರಕೃತಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಲ್ವಾ. ಸೂಯತೆ ಸಾ ಚರಾಚರಂ, ಚರ ಮತ್ತೆ ಅಚರವಾದದ್ದು ಎಲ್ಲವೂ ಸಹ ನನ್ನ ಒಂದು ಅಧ್ಯಕ್ಷತೆಯಲ್ಲೇನೆ ಅದು ನಡೀತಾ ಇರೋದು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಲ್ಲೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಪ್ರಭುಪಾದ್ರು ಅಲ್ವಾ. ಅಲ್ಲೊಂದು ಮಡಿಕೆನ ನೋಡಿದ್ರೆ, ಸೊ ಆ ಮಡಿಕೆ ಹಾಗೆ ಪ್ರತ್ಯಕ್ಷವಾಗ್ಲಿಕ್ಕೆ ಸಾಧ್ಯನಾ? ಮಡಿಕೆ ತಾನಾಗ್ತಾನೆ ಅಲ್ಲಿ ಬಂದ್ಬಿಟ್ಟಿರುತ್ತಾ? ಇಲ್ಲ, ಕುಂಬಾರ ಮಾಡ್ತಾನೆ ಅದನ್ನ. ಹಾ ಅಲ್ವಾ. ಮಡಿಕೆ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಅದು ತಾನಾಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಬ್ಬ ಕುಂಬಾರನ ಕೈವಾಡ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ತರನೇ ಈ ಒಂದು ಪ್ರಕೃತಿ, ಆ ಮಡಿಕೆ ಅನ್ನೋದು ಅದು ಜಡ ವಸ್ತುನ ಅಥವಾ ಅದಕ್ಕೆ ಏನಾದ್ರೂ ಒಂದು ಚೇತನ ಇದೆಯಾ? ಜಡ ವಸ್ತು. ಜಡ ವಸ್ತು ತಾನಾಗ್ತಾನೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ಅದೇ ತರ ಈ ಭೌತಿಕ ಪ್ರಪಂಚವು ಜಡವಾದದ್ದು, ಅದು ತಾನಾಗ್ತಾನೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ ಅಲ್ವಾ. ಅದ್ರ ಹಿಂದೆ ಒಬ್ಬ ಸೃಷ್ಟಿಕರ್ತ ಇರ್ತಾನೆ ಅಲ್ವಾ. ನಾವು ಆ ಇದು ನ್ಯೂಟನ್ ಕಥೆಯನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಸರಿ, ಯಾರು ಐನ್ಸ್ಟೀನ್ ಕಥೆಯನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಸೊ ಐನ್ಸ್ಟೀನ್ ಅವರು ತಮ್ಮ ಸ್ನೇಹಿತರಿಗೆ ಅದೇ ತರ ಅರ್ಥ ಮಾಡಿಸ್ತಾರೆ ಅಲ್ವಾ. ಹೇಳಿ ರೇಖಾ ಮಾತಾಜಿ, ಅದು ಐನ್ಸ್ಟೀನ್ದು ಎಕ್ಸಾಂಪಲ್ ನಾನು ಎಷ್ಟೊಂದ್ಸತಿ ಕೊಡ್ತಿರ್ತೀನಿ ಅದನ್ನ. ಅದಂದ್ರೆ ಅವರು ವರ್ಲ್ಡ್ ಮ್ಯಾಪ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ಅವರೆಲ್ಲ ಫ್ರೆಂಡ್ಸ್ ಬಂದಾಗ ಹೇಳ್ತಾರೆ, ಇದನ್ನ ಯಾರು ಮಾಡಿದ್ದು? ಅವ್ರು ಹೇಳ್ತಾರೆ, ಅದು ಆ ಗ್ಲೋಬ್ ಮಾಡಿ ಇಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ಅದು ತನ್ನನ್ ತಾನೇ ಬಂತಂತ. ಆಗ ಅವ್ರು ನಗಾಡ್ತಾರೆ, ಹಾಗೆ ಪಾಸಿಬಲ್ ಉಂಟು, ಅದನ್ನು ಯಾರೇ ಮಾಡದೆ ಆ ಗ್ಲೋಬ್ ಹೇಗೆ ಬರ್ಲಿಕ್ಕೆ ಸಾಧ್ಯ ಉಂಟು? ಅದಕ್ಕೆ ಅವ್ರು ಹೇಳ್ತಾರೆ, ಹಾಗೆ ಇದಕ್ಕೆ ಗ್ಲೋಬ್ ಮಾಡ್ಲಿಕ್ಕೆ ಯಾರದ ಹಿಂದೆ ಇದ್ದಾನೆ ಒಬ್ಬನೇ. ಹಾಗೆ ಈ ಇಡೀ ವರ್ಲ್ಡ್ ಇದೆಲ್ಲ ಏನಾದ್ರೆ ಆಗ್ಬೇಕಾದ್ರೆ, ಈ ಇದಕ್ಕೆ ಸೃಷ್ಟಿಗೆ ಇನ್ನೊಬ್ಬ
ಕ್ರಿಯೇಟರ್ ಇದ್ದಾನೆ ಅಂತ ಅವರಿಗೆಲ್ಲ ಎಕ್ಸ್ಪ್ಲೇನ್. ಯಾಕಂದ್ರೆ ಅವ್ರು ಸೈಂಟಿಸ್ಟ್ನವರು, ಅವರು ಬಿಲೀವ್ ಮಾಡುದಿಲ್ಲ, ಅವರೆಲ್ಲ ಫ್ಯಾಕ್ಟಿಗೆ ಇದ್ ಮಾಡ್ತಾರಲ್ಲ, ಅವರು ಆ ರೆಡಿ ಇಲ್ಲ ಕ್ರಿಯೇಟರ್ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಲಿಕ್ಕೆ. ಅದಕ್ಕೆ ಅವ್ರು ಆ ಗ್ಲೋಬ್ ಮಾಡಿ ಇಡ್ತಾರೆ. ಅವ್ರು ನೆಕ್ಸ್ಟ್ ಡೇ ಬಂದು ಕೇಳ್ತಾರೆ ಅದಕ್ಕೆ ಇದು ಯಾರು ಇದು ಮಾಡಿದಂತ. ಅದಕ್ಕೆ ಹೊಳ್ದಿಲ್ಲ, ಅದು ತನ್ನಂತಾನೆ ಬಂದು ಅಲ್ಲಿ ಕ್ರಿಯೇಟ್ ಆಯ್ತು ಆಟೋಮೆಟಿಕ್ ಅಂತ. ಅದಕ್ಕೆ ಅವ್ರ ಹಾಗೆಲ್ಲ ಅದು ನಗಾಡಿ ಇದು ಮಾಡ್ತಾರೆ, ಹಾಗೆ ಪಾಸಿಬಲ್ ಉಂಟು. ಅದಕ್ಕೆ ಹೇಳ್ತಾ ಒಂದು ಸಣ್ಣ ಗ್ಲೋಬಿಗೆ ಯಾರಾದ್ರೆ ಮಾಡಿ ಇಡ್ಬೇಕಾದ್ರೆ, ಇಷ್ಟು ದೊಡ್ಡ ಇದೆಲ್ಲ ಯೂನಿವರ್ಸ್ ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಸಹ ಯಾರಾದ್ರೂ ಒಬ್ಬ ಕ್ರಿಯೇಟರ್ ಇರ್ಬೇಕಲ್ಲ ಅಂತ ಅವರಿಗೆ ಅರ್ಥ ಮಾಡಿಸ್ತಾರೆ ಅವರು ಸೈಂಟಿಸ್ಟ್ನವರಿಗೆಲ್ಲ. ಧನ್ಯವಾದಗಳು ರೇಖಾ ಮಾತಾಜಿ. ಅಲ್ವಾ? ಸೊ ನೋಡಿ, ಅದೇ ತರನೇ ಈ ಭೌತಿಕ ಪ್ರಪಂಚ ಅನ್ನೋದನ್ನ ಸೃಷ್ಟಿ ಮಾಡಿರೋರು ಒಬ್ರಿದ್ದಾರೆ. ಈ ಭೌತಿಕ ಪ್ರಪಂಚ ತಾನೇ ಬಂದಿಲ್ಲ ಅಲ್ವಾ? ಸೊ ಈ ಪ್ರಕೃತಿಯೇ ಎಲ್ಲದರ ಮೂಲ ಅಲ್ಲ ಅಲ್ವಾ? ಆ ಪ್ರಕೃತಿ ಬಂದಿರೋದೇ ದೇವೋತ್ತಮ ಪರಮ ಪುರುಷನಿಂದ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಅನುವಾದದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ? ನನ್ನ ಪ್ರಭುವೇ, ನೀನು ಇಂದ್ರಿಯಗಳ ಸಕಲ ವಿಷಯಗಳ ವೀಕ್ಷಕನಾಗಿರುವೆ ಅಲ್ವಾ? ಸೊ ಭಗವಂತ ಆ ಪರಮಾತ್ಮ ರೂಪಿಯಾಗಿ ನಮ್ಮ ಹೃದಯದಲ್ಲಿದ್ದಾರೆ. ಎಲ್ಲವನ್ನ ಅವನು ನೋಡ್ತಾ ಇದ್ದಾನೆ, ವೀಕ್ಷಕನಾಗಿದ್ದಾನೆ. ನಮ್ಮ ಇಂದ್ರಿಯಗಳು ಏನೆಲ್ಲ ಕೆಲಸ ಮಾಡ್ತಾ ಇದೆ, ನಾವೇನೆಲ್ಲ ಅಪೇಕ್ಷೆ ಪಡ್ತಾ ಇದೀವಿ, ಎಲ್ಲವನ್ನ ಅವರು ನೋಡ್ತಾ ಇದ್ದಾರೆ. ನಿನ್ನ ಅನುಗ್ರಹವಿಲ್ಲದೆ ಸಂಶಯಗಳ ಸಮಸ್ಯೆಯನ್ನು ಪರಿಹರಿಸುವುದು ಸಾಧ್ಯವಿಲ್ಲ ಅಲ್ವಾ? ಸೊ ನಮ್ಗೆ ಏನೇ ಒಂದು ಸಮಸ್ಯೆ ಬರ್ಲಿ ಅಥವಾ ಯಾವುದೇ ಒಂದು ಒಳ್ಳೇದಾದ್ರೂ ಸಹ ನಮ್ಗೆ ಭಗವಂತನ ಅನುಗ್ರಹ ಇಲ್ದಲೇ ಇದ್ರೆ ನಮ್ಗೆ ಅದನ್ನ ನಾವು ಪರಿಹರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದನ್ನೇ ಆಗ್ಲಿ ನಾವು ಅದನ್ನ ಪಡ್ಕೊಳ್ಲಿಕ್ಕೆ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ನಮ್ಗೆ ಸಾಧ್ಯ ಇಲ್ಲ. ನನ್ನ ಹತ್ರ ತುಂಬಾ ಹಣ ಇರ್ಬೋದು, ಅಷ್ಟು ಹಣ ಉಪಯೋಗಿಸಿ ನನಗೆ ಕಾರನ್ನ ಅನುಭವಿಸುವಂತಹ ಒಂದು ಅರ್ಹತೆ ಇಲ್ಲ ಅಂತಂದ್ರೆ ನಾನು ಏನೇ ಮಾಡಿದ್ರು ಸಹ ಕಾರನ್ನ ಕೊಂಡ್ಕೊಳ್ಲಿಕ್ಕೆ ಆಗಲ್ಲ. ನೀವು ನೋಡಿರ್ಬೋದು ಅಲ್ವಾ, ಎಷ್ಟೊಂದು ವಿಷಯಗಳನ್ನ ಎಲ್ಲವೂ ಇರುತ್ತೆ, ಆದ್ರೂ ಸಹ ನಮ್ಗೆ ಅದನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಸ್ಯಾಂಕ್ಷನ್ ಆಗಿಲ್ಲ ಅಂತಂದ್ರೆ ನಾವ್ ಅದನ್ನ ಯಾವುದೇ ಕಾರಣಕ್ಕೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೌಕಿಕ ಪ್ರಪಂಚವು ನಿನ್ನನ್ನೇ ಹೋಲುವ ನೆರಳಿನಂತಿದೆ. ಅಂದ್ರೆ ಈ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಛಾಯೆ ಅಥವಾ ಪ್ರತಿಬಿಂಬ. ಈ ಲೌಕಿಕ ಪ್ರಪಂಚವು ನಿನ್ನ ಅಸ್ತಿತ್ವದ ಮಿನುಗು ನೋಟವನ್ನ ನೀಡುವುದರಿಂದ ವ್ಯಕ್ತಿಯು ಅದನ್ನ ಸತ್ಯವೆಂದು ಅಂಗೀಕರಿಸುತ್ತಾನೆ. ಇದು ಭಗವಂತನ ಶಕ್ತಿ, ಈ ಭೌತಿಕ ಪ್ರಪಂಚ. ಅದಕ್ಕೇನೆ ನಾವೇನ್ ಅನ್ಕೊಂತೀವಿ, ಇದನ್ನು ಸಹ ಸತ್ಯ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಇದು ನೋಡಿ, ಒಂದು ಮಿನುಗು ಅಷ್ಟೇ, ಭಗವಂತನ ಒಂದು ಚಿಕ್ಕ ಶಕ್ತಿ ಅಷ್ಟೇನೆ ಇದು. ಮಿನುಗು ನೋಟ ಅಥವಾ ಮಿನುಗು ಅಂತ ನಾವ್ ಏನ್ ಹೇಳ್ತೀವಿ, ಅಷ್ಟು ಅದ್ರದ್ದು ಶಕ್ತಿ. ಆ ಶಕ್ತಿನೇ ನಮ್ಗೆ ಇದಕ್ಕೆ ನಾವು ಮರಳಾಗ ಹೋಗ್ಬಿಟ್ಟಿದೀವಿ. ಅದಕ್ಕೇನೆ ಪ್ರಭುಪಾದ್ರು ಯಾವಾಗ್ಲೂ ವಾಕಿಂಗ್ ಹೋಗ್ಬೇಕಾದ್ರೆ ಅವ್ರ ಶಿಷ್ಯರು ಬರ್ತಾ ಇದ್ರು ಅಲ್ವಾ? ಸೊ ಅವಾಗ ಶಿಷ್ಯರೆಲ್ಲ ಏನೇ ಹೇಳ್ತಾ ಇದ್ರು, ಆ ಪ್ರಕೃತಿ ಸೌಂದರ್ಯವನ್ನ ನೋಡಿ ಅವರು ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಪ್ರಭುಪಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಲ್ವಾ, ಈ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ, ಮತ್ತೆ ಆಕಾಶ ಎಷ್ಟು ಚೆನ್ನಾಗಿದೆ, ಆ ಸಮುದ್ರ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಪ್ರತಿಯೊಂದನ್ನು ಸಹ ಅವರು ಹೊಗಳ್ತಾ ಇರ್ತಾರೆ ಅವರ ಶಿಷ್ಯರು. ಆಗ ಪ್ರಭುಪಾದ್ರೆ ಏನ್ ಹೇಳ್ತಾರೆ? ಪ್ರಭುಪಾದ್ರೆ ಏನನ್ನ ಅಪ್ರಿಶಿಯೇಟ್ ಮಾಡ್ತಾರೆ? ಪ್ರಭುಪಾದ್ರು ಅಪ್ರಿಶಿಯೇಟ್ ಮಾಡೋದು ಯಾವ್ದನ್ನ? ಕ್ರಿಯೇಟರ್ ಅನ್ನು, ಈ ಸೃಷ್ಟಿಯನ್ನು ಮಾಡಿದ ಭಗವಂತನನ್ನು ಅಲ್ವಾ? ಪ್ರಭುಪಾದ್ರು ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ದಿದ್ದು. ಈ ಸೃಷ್ಟಿನೇ ಇಷ್ಟು ಅದ್ಭುತವಾಗಿದೆ ಅಂತಂದ್ರೆ ಆ ಸೃಷ್ಟಿಯನ್ನ ಮಾಡಿರುವಂತ ಸೃಷ್ಟಿಕರ್ತ ಇನ್ನೆಷ್ಟು ಅದ್ಭುತವಾಗಿರ್ಬೇಕು. ನೀವು ಅವನನ್ನ ನೀವು ಯೋಚನೆ ಮಾಡ್ಲಿ, ಅವನನ್ನ ನೀವು ಜ್ಞಾಪಿಸ್ಕೊಳ್ಳಿ, ಅವನ ಸ್ತುತಿಯನ್ನ ಮಾಡಿ, ಅವನನ್ನ ನೀವು ಹೊಗಳಿ ಕೊಂಡಾಡಿ ಅಂತ ಹೇಳ್ಬಿಟ್ಟು ಅವರ ಗುಣಗಾನವನ್ನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಲ್ವಾ? ಎಷ್ಟು ಚೆನ್ನಾಗಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಅಂದ್ರೆ ಇವಾಗ ನಮ್ದೇನಾದ್ರೂ ಒಂದೇ ಒಂದು ಭೌತಿಕ ಪ್ರಪಂಚ ಇರೋದಾ? ಕೋಟ್ಯಾಂತರ ಇದೆ, ಕೋಟ್ಯಾಂತರ ಯೂನಿವರ್ಸಸ್ ಇದೆ, ಬ್ರಹ್ಮಾಂಡಗಳಿದೆ ಅಲ್ವಾ? ನೋಡಿ, ಒಂದು ಬ್ರಹ್ಮಾಂಡವನ್ನ ಮಾಡಿರುವಂತಹ ಆ ಭಗವಂತನಿಂದ ಕ್ರಿಯೇಟ್ ಆಗಿರುವಂತಹ ಈ ಒಂದೇ ಒಂದು ಬ್ರಹ್ಮಾಂಡವೇ ಇಷ್ಟು ಅದ್ಭುತವಾಗಿದ್ರೆ ಕೋಟ್ಯಾಂತರ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರುವಂತಹ ಭಗವಂತ ಇನ್ನೆಷ್ಟು ಅದ್ಭುತವಾಗಿರ್ಬೇಕು ಅಲ್ವಾ? ಅದಕ್ಕೆ ಇದನ್ನ ಒಂದು ಮಿನುಗು ನೋಟ ಅಂತ ಹೇಳ್ತಾ ಇದ್ದಾರೆ ಈ ಭೌತಿಕ ಪ್ರಪಂಚ. ಸೊ ಅದರಿಂದ ನಾವು ಇದನ್ನ ಸತ್ಯ ಅಂತ ಅನ್ಕೋತೀವಿ. ಆದ್ರೆ ಮಾಯಾವಾದಿಗಳು ಏನಂತ ಅನ್ಕೋತಾರೆ? ಈ ಭೌತಿಕ ಪ್ರಪಂಚದ ಕುರಿತಾಗಿ ಅವರ ಅನಿಸಿಕೆ ಏನು, ಅವರ ಅಭಿಪ್ರಾಯ ಏನು? ಮಾಯಾವಾದಿಗಳು ಹರೇ ಕೃಷ್ಣ, ಅವರ ಪ್ರಕಾರ ಇದು ಇದಲ್ಲ ಅಂತ, ಮಿಥ್ಯ, ಸತ್ಯ ಅಲ್ಲ, ಮಿಥ್ಯ ಅಂತ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಅನ್ಕೋತಾರೆ. ಇದು ಮಿಥ್ಯ ಅಲ್ಲ, ಇದು ಸತ್ಯನೇ ಅಲ್ವಾ? ಆದ್ರೆ ಇದು ಟೆಂಪರರಿ, ಇದು ಶಾಶ್ವತವಾದದ್ದಲ್ಲ ಅಲ್ವಾ? ಇದನ್ನ ಸೃಷ್ಟಿ ಮಾಡಿರೋದೇ ಭಗವಂತ. ಯಾವ ತರ ಸೃಷ್ಟಿ ಮಾಡಿದ್ದಾರೆ ಇದನ್ನ? ದುಃಖಾಲಯ ಅಶಾಶ್ವತ ಮಾತ್ರ ಸೃಷ್ಟಿ ಮಾಡಿದ್ದಾರೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಆ ದುಃಖಗಳು ಇಲ್ದಲೇ ಇರುವಂತಹ ಮತ್ತೆ ಶಾಶ್ವತವಾದ ಸುಖವನ್ನ ಹೊಂದಿರುವಂತಹ ಒಂದು ಲೋಕ ಇದೆ, ಅಲ್ಲಿಗೆ ಬನ್ನಿ ಅಂತ ನಮ್ಗೆ ಭಗವಂತ ಅರ್ಥ ಮಾಡಿಸ್ತಾ ಇರೋದು ಭಗವದ್ಗೀತೆಯಲ್ಲಿ ಅಲ್ವಾ? ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಗಜೇಂದ್ರ ಅವರು. ಇಂತಹ ಒಂದು ದೇವೋತ್ತಮ ಪರಮ ಪುರುಷನಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನ ಅವರು ಸಲ್ಲಿಸ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತ ನಮ್ಗೆ ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕಿನ ಮುಂಚೆ ನಾವು ಅಮ್ಮನ ಹೊಟ್ಟೆಲಿದ್ದಾಗ ಅವ್ರು ಏನ್ ಮಾಡ್ತಾರೆ? ಎಲ್ಲವನ್ನ 100 ಜನ್ಮಗಳ ನೆನಪನ್ನ ಕೊಡ್ತಾರೆ. ಆಗ ಆ ಮಗು ಏನ್ ಮಾಡುತ್ತೆ?
ಅಲ್ಲಿ ಪ್ರಾರ್ಥನೆನ ಮಾಡುತ್ತೆ, ಗರ್ಭದಲ್ಲೇ ಪ್ರಾರ್ಥನೆ ಸ್ತುತಿಯನ್ನ ಮಾಡುತ್ತೆ. ಭಗವಂತ ನಾನು ಈ ಸತಿ ನಾನು ಅಮ್ಮನ ಹೊಟ್ಟೆಯಿಂದ ಬಂದ ತಕ್ಷಣ ನಾನು ಭಕ್ತಿಯನ್ನ ಮಾಡಿ ನಿನ್ನ ಲೋಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಒಂದು ನೆನಪಿನ ಶಕ್ತಿ ಎಲ್ಲವನ್ನ ಕೊಡೋದು ಭಗವಂತನೇ. ಆಮೇಲೆ ಏನಾಗುತ್ತೆ, ನಮ್ಗೆ ಹೊರಗಡೆ ಬಂದಿದ ತಕ್ಷಣ ನಾವು ಈ ಮಾಯೆಗೆ ಒಳಗಾಗ್ಬಿಡ್ತೀವಿ ಅಲ್ವಾ. ನಾವೆಲ್ಲವನ್ನ ಮರ್ತೋಗ್ಬಿಡ್ತೀವಿ. ಮರ್ತೋಗಿ ನಾವು ಇಂದ್ರಿಯ ಸುಖದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ಬಿಡ್ತೀವಿ. ಸೊ ಮತ್ತಃ ಸ್ಮೃತಿ ಜ್ಞಾನ, ಎಲ್ಲವನ್ನ ಸ್ಮೃತಿ ವಿಸ್ಮೃತಿ ಜ್ಞಾನ ಎಲ್ಲವನ್ನ ಕೊಡೋದು ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು 15ನೇ ಶ್ಲೋಕ ಓದೋಣಂತೆ. ಶ್ಲೋಕ 15. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ. ಹರೇ ಕೃಷ್ಣ. ಯಾರಾದ್ರೂ ಶ್ಲೋಕವನ್ನ ಓದಿ. ಹರೇ ಕೃಷ್ಣ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಂನ ಯಮಹಾರ್ಣವಾಯ ನಮೋ ಅಪವರ್ಗಾಯ ಪರಾಯಣಾಯ. ಹರೇ ಕೃಷ್ಣ ಮಾತೆ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಶ್ಲೋಕ 15. ಹರೇ ಕೃಷ್ಣ ಮಾತಾಜಿ ಓದ್ಲ ಮಾತಾಜಿ. ಓದಿ ಮಾತಾಜಿ. ನಮೋ ನಮಸ್ತೆ ಅಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಪ್ನುಯಂ ಅಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ನಮೋ ನಮಸ್ತೆ ಕಿಲ ಕಾರಣಾಯ ನಿಷ್ಕಾರಣಾಯ ಭೂತಕಾರಣಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಮಾತಾಜಿ ಈ ತರ ಎಸ್ ಇದ್ದಾಗ ಅಖಿಲ ಓದ್ಬೇಕು ಮಾತಾಜಿ. ಹರೇ ಕೃಷ್ಣ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಓದಿ ಮಾತಾಜಿ. ಮಾತಾಜಿ. ನಮಃ ನಮಃ. ನಮಃ. ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನಮಃ. ಪುನಃ ನನ್ನ ಗೌರವಯುತ ನಮನಗಳು. ತೇ ನಿನಗೆ. ಅಖಿಲ ಕಾರಣಾಯ ಪ್ರತಿಯೊಂದರ ಪರಮೋನ್ನತ ಕಾರಣನಿಗೆ. ನಿಷ್ಕಾರಣಾಯ ಕಾರಣರಹಿತನಾದ ನಿನಗೆ. ಅದ್ಭುತ ಕಾರಣಾಯ ಪ್ರತಿಯೊಂದರ ಆಶ್ಚರ್ಯಕರ ಕಾರಣನಿಗೆ. ಸರ್ವ ಎಲ್ಲ. ಆಗಮ ಆಮ್ನಾಯ ಸಕಲ ವೈದಿಕ ಜ್ಞಾನದ ಪರಂಪರಾ ಪದ್ಧತಿಯ ಆಕಾರನಿಗೆ. ಮಹಾ ಅರ್ಣವಾಯ ಜ್ಞಾನ ಸಾಗರ ಅಥವಾ ಜ್ಞಾನ ನದಿಗಳು ಲೀನವಾಗುವ ಮಹಾ ಸಮುದ್ರಕ್ಕೆ. ನಮಃ ನಮಸ್ಕಾರಗಳು. ಅಪವರ್ಗಾಯ ಉದ್ಧಾರ ಅಥವಾ ಮುಕ್ತಿದಾತನಿಗೆ. ಪರ ಅಯಣಾಯ ಅಲೌಕಿಕರೆಲ್ಲರ ಆಶ್ರಯನಿಗೆ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಭುವೆ, ನೀನು ಸರ್ವ ಕಾರಣಗಳಿಗೆ ಕಾರಣನಾಗಿದ್ದೀಯೆ, ಆದರೆ ನಿನಗೆ ಯಾವ ಕಾರಣವೂ ಇಲ್ಲ. ಆದುದರಿಂದ ನೀನು ಪ್ರತಿಯೊಂದರ ಅದ್ಭುತ ಕಾರಣನಾಗಿದ್ದೀಯೆ. ನೀನು ಪರಂಪರಾ ಪದ್ಧತಿಯ ಆಕರವಾಗಿದ್ದೀಯೆ. ಪಾಂಚರಾತ್ರ ಮತ್ತು ವೇದಾಂತ ಸೂತ್ರಗಳಂತಹ ಶಾಸ್ತ್ರಗಳು ನಿನ್ನ ಪ್ರತಿನಿಧಿಗಳು. ಅವುಗಳಲ್ಲಿ ವೈದಿಕ ಜ್ಞಾನವಿದೆ. ಅದಕ್ಕೆ ನೀನು ಆಶ್ರಯನಾಗಿದ್ದೀಯೆ. ಅಂತಹ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೋಕ್ಷವನ್ನು ಕೊಡುವವನು ನೀನೇ. ಆದುದರಿಂದ ಸಕಲ ದಿವ್ಯ ವಾದಿಗಳಿಗೆ ನೀನೇ ಏಕೈಕ ಆಶ್ರಯವಾಗಿದ್ದೀಯೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ನೋಡಿ, ಇಲ್ಲಿ ಭಗವಂತನೇ ಸಕಲ ಕಾರಣಗಳಿಗೆ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾನೇನಾದ್ರೂ ಇಲ್ಲಿ
ಅಡ್ಗೆ ಮನೆಯಲ್ಲಿ ನಾನು ಅಡ್ಗೆ ಮಾಡಿದ್ರೆ ಇವಾಗ ಒಂದು ಮಗು ನೋಡಿ ಏನ್ ಅನ್ಕೊಳುತ್ತೆ, ಮಗು ಏನ್ ಅನ್ಕೊಳುತ್ತೆ ಯಾವಾಗ್ಲೂನು, ನಮ್ಮಮ್ಮ ಅಡ್ಗೆ ಮಾಡ್ತಾರೆ ಅಂತ. ಅಲ್ವಾ? ಊಟ ಬರದೇ ಅಮ್ಮನಿಂದ ಅಲ್ವಾ, ತಿಂಡಿ ಬರದೇ ಅಮ್ಮನಿಂದ. ಅಮ್ಮನಿಗೆ ಆ ಶಕ್ತಿ ಇದೆ ನನಗೆ ತಿಂಡಿ ಕೊಡುವಂತ ಶಕ್ತಿ ಅಂತ. ಆದ್ರೆ ಆ ಅಮ್ಮ ಅಡ್ಗೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಯಾರು ತಂದ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಗುಗೆ ಗೊತ್ತಾಗೋದಿಲ್ಲ ಅಲ್ವಾ. ಅಪ್ಪ ತಂದ್ಕೊಡ್ಲಿಲ್ಲ ಅಂತಂದ್ರೆ ಅಮ್ಮ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಪ್ಪನಿಗೂ ಸಹ ಹಾಗೆ ಬರೋದಿಲ್ಲ ಅಲ್ವಾ. ಸೊ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಕಷ್ಟಪಟ್ಟು ಅವರು ದುಡ್ದಿರೋ ದುಡ್ಡಲ್ಲಿ ಅದನ್ನ ತಗೊಂಡು ಬರ್ಬೇಕು. ಆದ್ರೆ ಆ ಮಾರ್ಕೆಟ್ಗೆ ಹೇಗ್ ಬಂತು ಅಂತ ಮಗು ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಕಾರಣ ಏನು? ಸೊ ಅಲ್ಲಿ ರೈತ ಅವನು ಬೆಳ್ದಿರ್ತಾನೆ. ಸೊ ರೈತ ಬೆಳಿಬೇಕು ಅಂತಂದ್ರೆ ಅಲ್ಲಿ ಸೊ ಆ ಬೀಜವನ್ನ ಯಾರು ಕೊಟ್ಟಿದ್ದಾರೆ, ಆ ಬೆಳಕು ಯಾರಿಂದ ಬಂದಿದೆ, ಆ ಸನ್ಲೈಟು ಮತ್ತೆ ನೀರು ಅಲ್ವಾ, ಮತ್ತೆ ಪೌಷ್ಟಿಕಾಂಶ ಇವೆಲ್ಲ ಇಲ್ದಲಿದ್ರೆ ಅಲ್ಲಿ ಬೆಳೆನೇ ಬರೋದಿಲ್ಲ ಅಲ್ವಾ. ಸೊ ಇಮಿಡಿಯೇಟ್ ಕಾಸ್ ನಮ್ಗೆ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಸೊ ಆ ಮಗು ತರನೇ ನಾವು ಸಹ ಅಮ್ಮನಿಂದನೇ ಈ ಒಂದು ಆಹಾರ ತಯಾರಾಗೋದು, ಅಡಿಗೆ ತಯಾರಾಗೋದು ಅಂತ ನಾವ್ ಅನ್ಕೋತೀವಿ. ಆದ್ರೆ ಅದರ ಮೂಲ ಕಾರಣ ಯಾರು? ಭಗವಂತ ಅಲ್ವಾ. ಭಗವಂತ ಇಲ್ದಲ್ಲ ಇದ್ರೆ ನಮ್ಗೆ ಎಂತಹ ಒಂದು ನಿಪುಣತೆ ಇದ್ರು ನಾನು ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅವರ ಒಂದು ಅನುಗ್ರಹ ಇರ್ಬೇಕು. ಅವ್ರು ಕೊಡ್ಲಿಲ್ಲ ಈ ಒಂದು ಬೆಳೆ ಧಾನ್ಯ ಏನನ್ನ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಯಾವುದೇ ಒಂದು ಆಹಾರ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದೇ ತರ ಭಗವಂತನ ಸೃಷ್ಟಿಗೆ ಏನಾದ್ರೂ ಕಾರಣ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾರಣ ಇರುತ್ತೆ ಮಾತಾಜಿ. ಹಾ, ಸೃಷ್ಟಿಗೆ ಕಾರಣ ಇವಾಗ ನಮ್ಮ ಸೃಷ್ಟಿಗೆ ಕಾರಣ ಇದೆ ಅಲ್ವಾ. ಅದೇ ತರ ಭಗವಂತನ ಸೃಷ್ಟಿಗೆ ಏನಾದ್ರೂ ಕಾರಣ ಇದೆಯಾ? ಭಗವಂತನ ಲೀಲೆ ತೋರಿಸ್ಲಿಕ್ಕೆ ಇರ್ತದೆ, ಅದಕ್ಕೆ ಇದನ್ನ ಲೀಲೆ ತೋರಿಸ್ಲಿಕ್ಕೆ. ಆಟ ಆಡ್ತಾರೆ ಇಲ್ಲ. ಸೊ ಆತರ ನಾವ್ ಅರ್ಥ ಮಾಡ್ಕೊಳಂಗೆ ಇಲ್ಲ. ಸೊ ನಮ್ಗೆ ಮಾತ್ರನೇ ಕಾರಣ ಇರೋದು. ಸೊ ಭಗವಂತನಿಗೆ ಯಾವುದೇ ಒಂದು ಕಾರಣ ಇಲ್ಲ. ಅವರ ಸೃಷ್ಟಿಗೆ ಅಂದ್ರೆ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಇದಾರಲ್ವಾ, ಆ ಒಂದು ಅಂದ್ರೆ ಆ ಒಂದು ಸೃಷ್ಟಿಗೆ ಅಂದ್ರೆ ಅಥವಾ ಅವರು ಇರುವಿಕೆಗೆ ಯಾವುದೇ ಒಂದು ಕಾರಣ ಇಲ್ಲ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ಸೊ ಭಗವಂತನಿಗೆ ಯಾವುದೇ ಒಂದು ಕಾರಣ ಇಲ್ಲ. ಅವ್ನಿಗೇನಾದ್ರೂ ಒಂದು ಕಾರಣ ಇದ್ಬಿಟ್ರೆ ಅದು ದೊಡ್ಡದಾಗತ್ತೆ. ಆ ಒಂದು ಯಾವ್ದು ಕಾರಣಕ್ಕೆ ಕಾರಣನಾಗಿರ್ತೋ ಅದು ದೊಡ್ಡದಾಗತ್ತೆ. ಇವಾಗ ನೋಡಿ, ನಮ್ಮ ಒಂದು ಸೃಷ್ಟಿಗೆ ಕಾರಣ ಯಾರು? ಭಗವಂತ. ಅದಕ್ಕೆ ಭಗವಂತ ತುಂಬಾ ಶ್ರೇಷ್ಠ ಅಲ್ವಾ. ಭಗವಂತನನ್ನ ಮೀರಿಸೋರು ಯಾರು ಇಲ್ಲ. ಯಾಕಂದ್ರೆ ಅವನು ಯಾರಿಂದನೂ ಅವನು ಬಂದಿಲ್ಲ. ಯಾವುದೇ ಒಂದು ಕಾರಣ ಇಲ್ಲ ಅವನ ಒಂದು ಇರುವಿಕೆಗೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅವನೇ ಸಕಲ ಕಾರಣಗಳಿಗೆ ಕಾರಣ ಅವನು. ಇವಾಗ ಅವ್ರಿಗೇನಾದ್ರೂ ಒಂದು ತಂದೆ ತಾಯಿ ಅಂತ ಇದ್ರೆ ಇವಾಗ ಇಲ್ಲಿ ಎಲ್ಲ ಅದೆಲ್ಲ ಲೀಲೆ ಅಷ್ಟೇ. ಇವಾಗ ದೇವಕಿ ಮಾತಾ ಅಥವಾ ವಾಸುದೇವ, ನಂದ ಮಹಾರಾಜ, ಯಶೋದಮಯ್ಯ ಅವರೆಲ್ಲರೂ ಸಹ ಜಸ್ಟ್ ಲೀಲೆಗೋಸ್ಕರ ಅವ್ರನ್ನ ತಂದೆ ತಾಯಿಯಾಗಿ ಭಗವಂತ ಅವರು ಸ್ವೀಕರಿಸಿದ್ದಾರೆ. ಆದ್ರೆ ಭಗವಂತನಿಗೆ ಯಾರು ಕಾರಣರಲ್ಲ ಅವರ ಸೃಷ್ಟಿಗೆ ಅಥವಾ ಅವರ ಇರುವಿಕೆಗೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಅವನು ಎಲ್ಲ ಕಾರಣಗಳಿಗೆ, ಸಕಲ ಕಾರಣಗಳಿಗೆ ಅವರು ಕಾರಣ, ಭಗವಂತ ಕಾರಣ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಪ್ರಭುವೇ, ನೀನು ಸರ್ವ ಕಾರಣಗಳಿಗೆ ಕಾರಣನಾಗಿದ್ದೀಯಾ, ಆದ್ರೆ ನಿನಗೆ ಯಾವ ಕಾರಣವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವಿವಾಗ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಜೊತೆಯಲ್ಲಿ ಇರೋದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ. ಸೊ ಇವಾಗ ನಾವ್ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಇದೆ ಅಲ್ವಾ. ನಾವ್ ಇಚ್ಛೆಯನ್ನ ಪಟ್ವಿ ಅಲ್ವಾ. ಸಕಲ ಕಾರಣಗಳಿಗೆ ಕಾರಣ ಭಗವಂತನೇ. ಮತ್ತೆ ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕು, ಅಲ್ಲೂ ಅಷ್ಟೇನೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಗವಂತನ ಇರುವಿಕೆಗೆ ಯಾವ್ದು ಕಾರಣ ಇಲ್ಲ. ಆದ್ರೆ ನಾವೆಲ್ಲ ಅಲ್ಲಿ ಭಗವಂತನಿಂದ ನಾವು ಏನು ವಿಭಿನ್ನ ಅಂಶರಾಗಿ ಬಂದಿದೀವಲ್ವಾ. ಸೊ ಭಗವಂತ ಅವರು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಅವರು ನಮ್ಮನ್ನೆಲ್ಲ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ. ಇವಾಗ ನಾನು ಒಬ್ಳಿದ್ರೆ ಇವಾಗ ನನ್ನೊಂದು ಬರ್ತ್ಡೇನ ನಾನು ಮಾಡ್ಕೊಳ್ಲಿಕ್ಕೆ ಆಗತ್ತಾ? ನಾನ್ ಮಾಡ್ಕೊಂಡ್ರೆ ನಾನೇ ಮಾಡ್ಕೊಂಡ್ರೆ ಸಂತೋಷ ಪಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಯಾರಾದ್ರೂ ಒಂದ್ 10 ಜನ ಬರ್ಬೇಕು, ಅವಾಗ್ಲೇ ಆ ಸಂತೋಷ ಏನಾಗುತ್ತೆ, 100 ಮಡಿ ಆಗತ್ತೆ ಅಲ್ವಾ. ಅದೇ ತರನೇ ಭಗವಂತ ಅವನಿಗೆ ಎಲ್ಲ ಇದೆ, ಏನು ಷಡ್ಐಶ್ವರ್ಯಗಳೆಲ್ಲ ಇದೆ, ಪರಿಪೂರ್ಣವಾಗಿದೆ. ಅದಕ್ಕೋಸ್ಕರ ಆ ಒಂದು ಅವರ ಸಂತೋಷವನ್ನ ಹೆಚ್ಚು ಮಾಡ್ಲಿಕ್ಕೆ ಅವ್ರು ಈ ಎಲ್ಲ ವಿಭಿನ್ನ ಅಂಶಗಳಾದ ನಮ್ಮನ್ನೆಲ್ಲ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ. ನಾವು ಭಗವಂತನ ಜೊತೆಲೇನೆ ನಾವು ಸೃಷ್ಟಿಯಾಗಿರೋದು. ಅದಕ್ಕೆ ನಮ್ಗೆ ಯಾವುದೇ ಒಂದು ಆದಿ ಅಂತ ಇಲ್ಲ ಅಲ್ವಾ. ನಾವು ಹೇಗೆ ಇವಾಗ ಒಂದು ದೇಹ ಬಂದಾಗ ಈ ಕೈ ಯಾವಾಗ ಹುಟ್ಟಿತು, ಈ ಕಾಲು ಯಾವಾಗ ಹುಟ್ಟಿತು ಅಂತ ನಾವ್ ಯಾವಾಗಾದ್ರೂ ಮಾತಾಡ್ಕೋತೀವ? ಇಲ್ಲ. ಈ ದೇಹ ಎಲ್ಲವೂ ಬಂದ್ಬಿಡುತ್ತೆ. ಈ ಪಾರ್ಟ್ಸ್ ಎಲ್ಲಾನು ಸಹ ಅದ್ರ ಜೊತೆನೆ ಬಂದ್ಬಿಡುತ್ತೆ ಅಲ್ವಾ. ಅದೇ ತರನೇ ನಾವೆಲ್ಲರನ್ನು ಸಹ ಭಗವಂತನ ವಿಭಿನ್ನ ಅಂಶಗಳು ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ನಾವಿಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿರೋದಕ್ಕೆ ಕಾರಣ ಇದೆ ಅಲ್ವಾ. ನಾವ್ ಇಚ್ಛೆಯನ್ನ ಪಟ್ವಿ, ಆದ್ರೆ ಭಗವಂತನಿಗೆ ಯಾವುದೇ ಒಂದು ಕಾರಣ ಇಲ್ಲ. ಅವನು ಹೇಳಿ ಮಾತಾಜಿ. ಮಾತಾಜಿ, ಇವಾಗ
ಆ, ಭಗವಂತನ ಅಂಶಗಳು ಬೇರೆ ವಿಷ್ಣು ವರಾಹ ಮೂರ್ತಿ ಅವರೆಲ್ಲ ಹಾ ಅದೆಲ್ಲ ಅವರೆಲ್ಲ ಸ್ವ ಅಂಶ ವಿಸ್ತರಣೆ ಮಾತಾಜಿ. ಕಾರಣ. ಅದು ಹಾ ಕಾರಣ, ಅದನ್ನು ಕಾರಣದಿಂದ ಅಥವಾ ಕಾರಣವಿಲ್ಲ ಮಾತಾಜಿ. ಇವಾಗ ಅವರು ಇವಾಗ ಸ್ವ ಗೊತ್ತಾಯ್ತು ನೀವೇನ್ ಕ್ವಶನ್ ಕೇಳ್ತಾ ಇದ್ರಿ ಅಂತ ಗೊತ್ತಾಯ್ತು. ಸೊ ಹಾ ಭಗವಂತ ಅಂತಂದ್ರೆ ನಾವ್ ಇವಾಗ ಮೂಲ ಕಾರಣ ಕೃಷ್ಣ ಮಾತಾಜಿ. ಕೃಷ್ಣನಿಗೆ ಯಾವುದೇ ಕಾರಣ ಇಲ್ಲ. ಇನ್ನ ಮಿಕ್ಕಿದ ಹಾ ಏನಕ್ಕಾದ್ರೂ ಮೂಲ ಕಾರಣ ಇದೆ ಅಂತ ನೀವ್ ಅನ್ಕೋಬಹುದು. ಹಾ ಮಾತಾಜಿ. ಅಂದ್ರೆ ಅವರೆಲ್ಲ ಏನಕ್ ಬಂದ್ರು ಅಂದ್ರೆ ಮತ್ತೆ ಆ ಸ್ಟೋರಿ ಎಲ್ಲ ಬರುತ್ತಲ್ವಾ, ಪ್ರಹ್ಲಾದ್ ಮಹಾರಾಜು ಅವರೆಲ್ಲ ಆ ಹಾ ಮಾತಾಜಿ. ರೀಸನ್ಗೋಸ್ಕರ ಇವರು ಸೃಷ್ಟಿ ಮಾಡಿರೋದು ಅಂತ. ಹಾ ಹೌದು, ಅವರೇನೆ ಆ ಒಂದು ರೂಪದಲ್ಲಿ ಬರ್ತಾರೆ ಅಷ್ಟೇ. ಇವಾಗ ನೋಡಿ, ನಾನು ಒಂದು ಗಾರ್ಡನ್ ನ ಕ್ಲೀನ್ ಮಾಡ್ಲಿಕ್ಕೆ ಹೋದಾಗ ನಾನ್ ರೇಷ್ಮೆ ಸೀರೆ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ನಾನು ಅಲ್ಲಿಗೆ ಹೋದಾಗ ನಾನು ಮಾಮೂಲಿ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಲ್ಲಿ ಗಾರ್ಡನ್ ಕ್ಲೀನ್ ಮಾಡ್ಬೇಕಾದ್ರೆ. ಅದೇ ನಾನು ದೇವ್ರ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಅಥವಾ ಯಾವ್ದೋ ಒಂದು ವ್ರತ ಇದೆ ಅಂದಾಗ ನಾನು ಒಂದು ರೇಷ್ಮೆ ಬಟ್ಟೆ ಹಾಕೊಂಡು ಹೋಗ್ತೀನಿ. ಹಾ ಮಾತಾಜಿ. ಅವ್ರೇನೆ ಆ ಒಂದು ರೂಪದಲ್ಲಿ ಅವ್ರು ಹೋಗ್ತಾರೆ ಮಾತಾಜಿ, ಭಗವಂತನೇ. ಹಾ ಇವಾಗ ನಾವಾದ್ರೆ ಏನಾಗುತ್ತೆ, ನಾನು ಇವಾಗ ಅಡಿಗೆ ಮನೇಲಿದ್ರೆ ನಾನು ಅಲ್ಲಿ ಗಾರ್ಡನ್ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕು. ಆದ್ರೆ ಭಗವಂತ ಹಾಗಲ್ಲ, ಅವ್ರನ್ನ ವಿಸ್ತರಿಸ್ಕೋತಾರೆ, ಹಾ ತಮ್ಮನ್ನ ತಾವು ವಿಸ್ತರಿಸ್ಕೋತಾರೆ. ಆ ಶಕ್ತಿ ಇವಾಗ ನಾವ್ ಅನ್ಕೊಂಡ್ರ ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇನೆ ಅವರ ಒಂದು ಸ್ವ ಅಂಶ ವಿಸ್ತರಣೆಗಿದೆ. ಆ ಎಲ್ಲ ವಿಷ್ಣುವಿನ ಅಂಶಗಳೇನಿದೆ, ವಿಷ್ಣು ತತ್ವ ಅಂತ ಕರಿತೀವೋ, ಆ ಎಲ್ಲ ವಿಷ್ಣು ತತ್ವಕ್ಕೆ ಅಷ್ಟೇ ಶಕ್ತಿ ಇದೆ ಮಾತಾಜಿ. ಹಾ ಅದಕ್ಕೆ ಹೇಗೆ ಪ್ರಭುಪಾದ್ರ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಇವಾಗ ಒಂದು ಕ್ಯಾಂಡಲ್ ಅನ್ನ ತಗೊಂಡು ಆ ಕ್ಯಾಂಡಲ್ ಸಹಾಯದಿಂದ ನೀವು 100 ಕ್ಯಾಂಡಲ್ ಅನ್ನ ಹಚ್ಚಿದ್ರೆ, ಆ ಮೊದಲಿನ ಕ್ಯಾಂಡಲ್ ಅಲ್ಲಿ ಬೆಳಗ್ತಾ ಇರುವಂತಹ ದೀಪದ ಶಕ್ತಿ ಅಥವಾ ಬೆಳಕಿಗೂ ಮತ್ತೆ ಆ ಮಿಕ್ಕಿದ 100 ಕ್ಯಾಂಡಲ್ಗೂ ಸಹ ಏನಾದ್ರೂ ವ್ಯತ್ಯಾಸ ಇರುತ್ತಾ? ಇಲ್ಲ. ಇಲ್ಲ ಅಲ್ವಾ. ಆತರ ಭಗವಂತನ ಸ್ವ ಅಂಶ ವಿಸ್ತರಣೆಗಳು. ಆಯ್ತಾ? ಏನು ವ್ಯತ್ಯಾಸ ಇಲ್ಲ. ಅದರ ಮೂಲ ಕ್ಯಾಂಡಲ್ಗೆ ತುಂಬಾ ಶ್ರೇಷ್ಠತೆ, ಅದರಿಂದನೇ ಇದೆಲ್ಲ ಬಂದಿದ್ದು. ಅದಿಲ್ಲ ಅಂದ್ರೆ ಇದು ಯಾವ್ದು ಬರ್ತಿರ್ಲಿಲ್ಲ. ಓಕೆ, ಅದೇ ಕಾರಣ, ಮೂಲ ಕಾರಣ. ಆದ್ರೆ ನಾವೇ ಹೇಗೆ ಹೋಲಿಸ್ತಾರೆ ನಮ್ಮನ್ನ ವಿಭಿನ್ನಾಂಶಕ್ಕೆ ಅಂದ್ರೆ, ಒಂದು ದೊಡ್ಡ ಬೆಂಕಿ ಇದ್ರೆ ಅದರಿಂದ ಕಿಡಿ ಬರುತ್ತಲ್ಲ, ಒಂದೊಂದು ಚಿಕ್ಕ ಚಿಕ್ಕ ಕಿಡಿ, ಅದಕ್ಕೆ ನಮ್ಮನ್ನ ಹೋಲಿಸ್ತಾರೆ. ಅಲ್ಲಿ ವ್ಯತ್ಯಾಸ ಆಗ್ತಿದೆ. ಹೌದು ನಮ್ಗೆ ಅಷ್ಟೊಂದು ತುಂಬಾ ಕಡಿಮೆ ಶಕ್ತಿ, ನಮ್ಗೆ ವಿಷ್ಣುವಿನ ಅಷ್ಟು ಶಕ್ತಿ ಇಲ್ಲ. ವಿಷ್ಣು ಬೇಡ ನಮ್ಗೆ, ಯಾರು ಶಿವ ಅಥವಾ ಬ್ರಹ್ಮ ದೇವಾದಿ ದೇವರು ಏನಿದ್ರೆ ಮುಕ್ಕೋಟಿ ದೇವತೆಗಳು, ಅಷ್ಟು ಶಕ್ತಿನೂ ನಮ್ಗಿಲ್ಲ. ನಾವು ಅಣು. ನಾವು ತುಂಬಾ ಕಡಿಮೆ, ಅಂದ್ರೆ ಅಣು. ಅದಕ್ಕೆ ಅವ್ರನ್ನ ವಿಭು ಅಂತ ಹೇಳೋದು. ಅದಕ್ಕೆ ಭಗವಂತ ಅಸಮೂರ್ಧ್ವ, ಸಮ ಊರ್ಧ್ವ. ಅವ್ರಿಗೆ ಸಮನೂ ಯಾರು ಇಲ್ಲ, ಅವ್ರನ್ನ ಮೀರ್ಸೋರು ಯಾರು ಇಲ್ಲ. ಆ ತರ ಅರ್ಥ ಮಾಡ್ಕೋಬೇಕು ಮಾತಾಜಿ. ಇಲ್ಲ ಅದನ್ನೇ ಹೇಳ್ತಾ ಇದ್ರೆ, ಅವ್ರು ಎಲ್ಲದಕ್ಕೂ ಅವರೇ ಕಾರಣ. ಅದಕ್ಕೆ ಅವ್ರನ್ನ ಅದ್ಭುತ ಕರ್ಮಣ ಅಂತ ಹೇಳ್ತಾರೆ. ಅವರ ಕ್ರಿಯೆಗಳನ್ನ ನಾವ್ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನೋಡಿ, ಆ ಚಿಕ್ಕ ಬಾಲಕ ಇದ್ದಾಗಲೇ ಅವರು ಪೂತನಿನ ಸಂಹಾರ ಮಾಡಿದ್ದಾರೆ. ಆತರ ಯಾರಿಗಾದ್ರೂ ಸಾಧ್ಯ ಇದೆಯಾ? ಮತ್ತೆ ಆ 1000 ಹೆಡೆಗಳಿರುವಂತಹ ಕಾಳಿಂಗನ ಮೇಲೆ ನೃತ್ಯವನ್ನ ಮಾಡಿದ್ದಾರೆ. ಅದೆಷ್ಟು ಸ್ಲಿಪ್ಪರಿ ಇರುತ್ತೆ ಅಲ್ವಾ. ಅಲ್ಲಿ ಪ್ರತಿಯೊಂದು ಹೆಡೆಗಳ ಮೇಲೂ ಒಂದೊಂದು ಸ್ಟೆಪ್ ಅನ್ನ ಹಾಕಿ ಅವರು ಅದ್ಭುತವಾಗಿ ನೃತ್ಯವನ್ನ ಮಾಡಿದ್ದಾರೆ. ಅವ್ರ ತರ ಯಾರಾದ್ರೂ ಮಾಡ್ಲಿಕ್ಕೆ ಆಗತ್ತಾ? ಗೋವರ್ಧನ ಬೆಟ್ಟವನ್ನ ಎತ್ತಲಿಕ್ಕೆ ಆಗತ್ತಾ? ಇಲ್ಲ, ಅವರು ಅದ್ಭುತ ಕರ್ಮಣ ಅಲ್ವಾ. ಅದಕ್ಕೆ ಅವ್ರದ್ದು ಎಲ್ಲ ಏನೇ ಮಾಡಿದ್ರು ಸಹ ಅವರ ಕ್ರಿಯೆಗಳು ಅದ್ಭುತವಾಗಿರುತ್ತೆ. ಈ ಭೌತಿಕ ಪ್ರಪಂಚನ ನೋಡಿ, ಎಷ್ಟು ಅದ್ಭುತವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಜೀವಿಗಳನ್ನ ನೋಡಿ, ನೀವು ಒಂದು ಹಾವನ್ನ ನೋಡಿ, ಹಾವಿಗೆ ಕಾಲೇ ಇಲ್ಲ, ಆದ್ರೂ ಸಹ ಹಾವು ಒಂದ್ ಕಡೆ ನಿಲ್ಲೋದಿಲ್ಲ. ಅದು ನೋಡಿ, ಅದೆಷ್ಟ ಕಡೆ ಓಡಾಡುತ್ತೆ. ಭಗವಂತ ಎಷ್ಟು ಚೆನ್ನಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಕೊಟ್ಟಿದ್ದಾನೆ ಅದು ಪರಿಪೂರ್ಣವಾಗಿ ಬದುಕ್ಲಿಕ್ಕೆ. ಅದೇ ತರ ಪ್ರತಿಯೊಂದನ್ನು ನೀವು ನೋಡಿದ್ರು ಸಹ ಸೊ ಭಗವಂತ ಅಷ್ಟು ಚೆನ್ನಾಗಿ ಅದನ್ನ ಸೃಷ್ಟಿ ಮಾಡಿದ್ದಾನೆ. ಅದು ಅವನಿಗೆ ಸಾಟಿ. ಅವನಿಗೆ ಅದಕ್ಕೇನೆ ಯಾರನ್ನು ಸಮನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಸಾಟಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅದ್ಭುತ ಕಾರಣ. ಮತ್ತೆ ಅವನು ಎಲ್ಲ ಪರಂಪರಾ ಪದ್ಧತಿಯ ಆಕಾರ ಅಲ್ವಾ. ಈ ಏನು ಪರಂಪರಾ ಪದ್ಧತಿಯ ಮೂಲ ಯಾರು ಅಂತಂದ್ರೆ ಭಗವಂತ. ಆ ಪರಂಪರಾ ಪದ್ಧತಿ ಬಂದಿರೋದೇ ಆ ಭಗವಂತನಿಂದ. ಮತ್ತೆ ಈ ಪಂಚರಾತ್ರ ವಿಧಿ, ವೇದಾಂತ ಸೂತ್ರ ಅಲ್ವಾ, ನಾನು ಯಾವಾಗ್ಲೂ ಹೇಳ್ತಿರೋ ಹಾಗೆ 2 ಹಳಿಗಳು ಅದು. ಪಂಚರಾತ್ರ ವಿಧಿ ಮತ್ತೆ ಈ ಒಂದು ಯಾವ್ದೋ ಭಾಗವತ ವಿಧಿ, ಅವೆರಡೂ ಬೇಕು ನಾವು ಆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಭಗವಂತನ ಪ್ರತಿನಿಧಿ, ಈ ಒಂದು ಪಂಚರಾತ್ರ ವಿಧಿ ಮತ್ತೆ ವೇದಾಂತ ಸೂತ್ರ ಏನಿದೆ ಅದು. ಸೊ ಇವೆರಡಲ್ಲೂ ಸಹ ಆ ವೈದಿಕ ಜ್ಞಾನವಿದೆ. ಸೊ ಭಗವಂತನಿಂದ ಬಂದಿರುವಂತಹ ಆ ಒಂದು ಜ್ಞಾನ ಇದೆ, ತಿಳುವಳಿಕೆ ಅನ್ನೋದು ಅಲ್ಲಿದೆ. ಅದಕ್ಕೆ ನೀನು ಆಶ್ರಯನಾಗಿದ್ದೀಯೆ. ಸೊ ಭಗವಂತನೇ ಇದಕ್ಕೂ ಆಶ್ರಯ. ಇವಾಗ ನಮ್ಗೆ ಇಂಥದೆಲ್ಲ ಒಂದು ಅಪೌರುಷೇಯ ಗ್ರಂಥಗಳು ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಆಶ್ರಯ ಯಾರು ಅಂತಂದ್ರೆ ಭಗವಂತ. ಅಂತಹ ನಿನಗೆ ನನ್ನ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೋಕ್ಷವನ್ನ ಕೊಡುವವನು ನೀನೆ ಅಲ್ವಾ. ಮೋಕ್ಷದಾತ ಮುಕುಂದ, ಮುಕ್ತಿದಾಯಕ ಮುಕುಂದ. ಆದುದರಿಂದ ಸಕಲ ದಿವ್ಯವಾದಿಗಳಿಗೆ ನೀನೇ ಏಕೈಕ ಆಶ್ರಯವಾಗಿದ್ದೀಯೇ ಅಲ್ವಾ. ಎಲ್ಲ ದಿವ್ಯವಾದಿಗಳು ಅವ್ರು ಏನನ್ನ ಬಯಸ್ತಾರೆ? ಮೋಕ್ಷ. ಮತ್ತೊಮ್ಮೆ ಅವ್ರು ಈ ದೇಹವನ್ನ ಪಡಿಲಿಕ್ಕೆ ಅವ್ರು ಇಚ್ಛೆ ಪಡೋದಿಲ್ಲ ಅಲ್ವಾ.
ಸೊ ಅದಕ್ಕೋಸ್ಕರನೇ ಅವರು ನಿರಾಕಾರವಾದಿಗಳಾಗಿರೋದು ಎಷ್ಟೊಂದು ಜನ. ಯಾಕಂದ್ರೆ ಅವ್ರಿಗೆ ಈ ದೇಹ ಇದ್ರೇನೆ ತಾನೇ ನಮ್ಗೆ ಈ ಕಷ್ಟ ಅಂತ ಹೇಳ್ಬಿಟ್ಟು ಈ ದೇಹವೇ ಬೇಡ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಆದ್ರೆ ಅವ್ರು ಅರ್ಥ ಮಾಡ್ಕೋತಿಲ್ಲ, ಇಂತಹ ಒಂದು ದೇಹವನ್ನು ಉಪಯೋಗಿಸ್ಕೊಂಡು ನಾವು ಭಗವಂತನ ಸೇವೆಯನ್ನ ಮಾಡ್ಬೋದು ಅಂತ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಈ ದೇಹವೇ ನಮ್ಗೆ ಬಾಧೆಯನ್ನ ಕೊಡೋದು, ಈ ಮನಸ್ಸು ಇದೆಲ್ಲ ಏನಿದೆ ಅದೇ ನಮ್ಗೆ ತೊಂದರೆಯನ್ನ ಕೊಡೋದು. ಅದಕ್ಕೆ ಇದು ಬೇಡವೇ ಬೇಡ ಅಂತ ಅವರು ಒಂದು ನಿರಾಕಾರವಾಗಿ ಇರಲಿಕ್ಕೆ ಅವ್ರು ಇಷ್ಟಪಡ್ತಾರೆ ಅಲ್ವಾ. ಆದ್ರೆ ನಮ್ಗೆ ಏನ್ ಹೇಳ್ತಾರೆ, ಈ ಒಂದು ಬ್ಯಾಡ್ ಬಾರ್ಗೇನ್ ಅಂದ್ರೆ ಇದೇನು ಇದೆಯಾ ಅದನ್ನು ಸಹ ನಮ್ಗೆ ಒಂದು ವಿಷಮಕರ ಪರಿಸ್ಥಿತಿ ಇದ್ರೂನು ಸಹ ನಾವ್ ಅದನ್ನ ನಮ್ಗೆ ಒಳಿತಾಗೋ ತರ ಅದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಈ ದೇಹ ಹೌದು ಇದು ನಮ್ಗೆ ಮಲ ಮೂತ್ರ ಇಂಥದ್ರಿಂದ ಮಾಡಲ್ಪಟ್ಟಿದೆ, ಆದ್ರೆ ಇಂತಹ ದೇಹವನ್ನ ನಾವು ಉಪಯೋಗಿಸ್ಕೊಂಡು ಭಗವಂತನಿಗೆ ಭಕ್ತಿ ಸೇವೆನ ನಾವು ಮಾಡ್ಬೇಕು. ಸೊ ಅದಕ್ಕೆ ಇಲ್ಲಿ ಮುಕ್ತಿ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಎಲ್ಲ ದಿವ್ಯವಾದಿಗಳಿಗೆ ಭಗವಂತನೇ ಆಶ್ರಯ. ಅಂತಹ ದೇವೋತ್ತಮ ಪರಮಪುರುಷನಿಗೆ ಇಲ್ಲಿ ಗೌರವವಾದ ನಮಸ್ಕಾರಗಳನ್ನ ಅವರಿಲ್ಲಿ ಸಲ್ಲಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದು ಭಾವಾರ್ಥವನ್ನ ಓದೋಣಂತೆ, ದೊಡ್ಡದಿದೆ, ಇದನ್ನ ಪ್ರಭುಜಿ ಎಕ್ಸ್ಪ್ಲೈನ್ ಮಾಡ್ಲಿ. ಹರೇ ಕೃಷ್ಣ. ಒಂದೊಂದ್ ಪ್ಯಾರವನ್ನ ಒಬ್ಬೊಬ್ರು ಓದ್ತಾ ಹೋಗಿ. ಹರೇ ಕೃಷ್ಣ. ಮತ್ತೆ ಭಾವಾರ್ಥ. ಶೀಲಪ್ರಭುಪಾದರಿಂದ ಶೀಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನನ್ನು ಇಲ್ಲಿ ಅದ್ಭುತ ಕಾರಣ ಎಂದು ವರ್ಣಿಸಲಾಗಿದೆ. ದೇವೋತ್ತಮ ಪರಮಪುರುಷನಿಂದ ಅಪರಿಮಿತ ಉದ್ಯಮಗಳು ಆಗಿರಬಹುದಾದರೂ ಜನ್ಮಾದಿ ಅಶ್ರಯತಃ ಅವನು ಸದಾ ಪೂರ್ಣನಾಗಿಯೇ ಉಳಿದುಕೊಂಡಿರುತ್ತಾನೆ. ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ಅವಶಿಷ್ಯತೆ ಎಂಬ ಅರ್ಥದಲ್ಲಿ ಅವನು ಅದ್ಭುತನಾಗಿದ್ದಾನೆ. ಲೌಕಿಕ ಪ್ರಪಂಚದಲ್ಲಿ ನಮ್ಮ ಅನುಭವದ ಪ್ರಕಾರ ಬ್ಯಾಂಕಿನಲ್ಲಿ 10 ಲಕ್ಷ ರೂಪಾಯಿ ನಮ್ಮ ಖಾತೆಯಲ್ಲಿ ಇದ್ದರೆ ಬ್ಯಾಂಕಿನಿಂದ ನಾವು ಹಣವನ್ನು ತೆಗೆಯುತ್ತಾ ಹೋದಂತೆ ಅದು ಕ್ರಮೇಣ ಕ್ಷೀಣಿಸುತ್ತಾ ಕೊನೆಗೆ ಶೂನ್ಯವಾಗುತ್ತದೆ. ಆದರೆ ಪರಮಪ್ರಭುವಾದ ದೇವೋತ್ತಮ ಪುರುಷನು ಎಷ್ಟು ಸಂಪೂರ್ಣನೆಂದರೆ ಅಸಂಖ್ಯಾತ ದೇವೋತ್ತಮ ಪುರುಷರು ಅವನಿಂದ ವಿಸ್ತೃತಗೊಂಡರೂ ಅವನು ಅದೇ ದೇವೋತ್ತಮ ಪರಮಪುರುಷನಾಗಿ ಉಳಿದಿರುತ್ತಾನೆ. ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ಅವಶಿಷ್ಯತೆ. ಆದುದರಿಂದ ಅವನೇ ಅದ್ಭುತ ಕಾರಣ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಗೋವಿಂದನೆಂದು ಹೆಸರಾದ ಕೃಷ್ಣನು ಪರಮ ನಿಯಾಮಕನಾಗಿದ್ದಾನೆ. ಅವನು ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ದೇಹವನ್ನು ಹೊಂದಿದ್ದಾನೆ. ಅವನು ಎಲ್ಲದರ ಮೂಲ, ಅವನಿಗೆ ಬೇರೆ ಮೂಲವಿಲ್ಲ, ಏಕೆಂದರೆ ಅವನು ಸಕಲ ಕಾರಣಗಳಿಗೆ ಪ್ರಧಾನ ಕಾರಣನಾಗಿದ್ದಾನೆ. ಬ್ರಹ್ಮ ಸಂಹಿತೆ 5.1. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಇದು ಗೊತ್ತಿದೆ ಅಲ್ವಾ ನಿಮ್ಗೆ? ಇದು ಸಿಂಪಲ್ ಆಗಿದೆ. ಸೊ ಇದನ್ನ ನೀವು ಲೆವೆಲ್ 3 ಅಲ್ಲೂ ಸಹ ನೀವು ಕಲ್ತ್ಕೊಂಡಿದ್ದೀರಾ. ಸೊ ಯಾವ್ದ್ರಲ್ಲಿ ಬರುತ್ತೆ ಇದು? ಪೂರ್ಣಸ್ಯ ಪೂರ್ಣಮಾದಾಯ ಈಶೋಪನಿಷತ್ತಲ್ಲಿ. ಈಶೋಪನಿಷತ್ತಿನ ಯಾವ ಮಂತ್ರ ಇದು? ಪ್ರಾರ್ಥನೆ ಮಂತ್ರ. ಪ್ರಾರ್ಥನೆ ಫಸ್ಟ್ ಮಂತ್ರ, ಪ್ರಾರ್ಥನೆ ಮಂತ್ರ ಅಲ್ವಾ. ಅಂದ್ರೆ ಭಗವಂತ ಅವರು ಎಷ್ಟು ಶ್ರೇಷ್ಠ ಅಂತ ಅರ್ಥ ಆದ್ರೆ ಅಷ್ಟೇನೆ ನಮ್ಗೆ ಬೇರೆದೆಲ್ಲ ಅವ್ರು ಮಾಡುವಂತಹ ಲೀಲೆಗಳೆಲ್ಲನೂ ಸಹ ತುಂಬಾ ಮಹತ್ವ ಅನ್ಸುತ್ತೆ ಅಲ್ವಾ. ಇವಾಗ ನಿಮ್ ಮನೆಗೆ ಏನಾದ್ರು ನರೇಂದ್ರ ಮೋದಿ ಬಂದ್ರೆ ನೀವು ಅದನ್ನ ಹೇಗೆ ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತೀರಾ ಅಥವಾ ಎಂಜಾಯ್ ಮಾಡ್ತೀರಾ ಆ ಒಂದು ಸಂದರ್ಭವನ್ನ? ಖುಷಿಯಲ್ಲಿ ಅಲ್ವಾ. ಸೊ ನೀವ್ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತೀರಾ ಅಲ್ವಾ. ನಮ್ ಮನೆಗೆ ಯಾರು ಬಂದಿದ್ರು? ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ನರೇಂದ್ರ ಮೋದಿ ಅಂತ ಅಲ್ವಾ. ಸೊ ಅದೇ ನಿಮ್ ಮನೆಗೆ ಯಾರಾದ್ರೂ ಒಬ್ಬ ಸ್ನೇಹಿತನೋ ಅಥವಾ ನಾನೋ ಏನಾದ್ರು ಬಂದ್ರೆ ನೀವು ಆತರ ಹೇಳ್ಕೊಂಡು ಎಲ್ಲರ ಹತ್ರ ಓಡಾಡ್ತೀರಾ? ಇಲ್ಲ ಅಲ್ವಾ. ಅಂದ್ರೆ ಆ ವ್ಯಕ್ತಿ ತುಂಬಾ ಶ್ರೇಷ್ಠ ಆದ್ರೆ ಅವ್ರು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳೆಲ್ಲವೂ ಸಹ ಶ್ರೇಷ್ಠವಾಗತ್ತೆ. ಅವ್ರು ಕುತ್ಕೊಂಡಿರೋದು, ನಿಂತ್ಕೊಂಡಿರೋದು, ಮಾತಾಡಿರೋದು ಪ್ರತಿಯೊಂದನು ಎಲ್ಲವೂ ಸಹ ಶ್ರೇಷ್ಠವಾಗುತ್ತೆ. ಅದೇ ತರನೇ ಆ ಕೃಷ್ಣನು ಅಷ್ಟೇ. ನಮ್ಗೆ ಕೃಷ್ಣನ ಶ್ರೇಷ್ಠತೆ ಗೊತ್ತಾದ್ರೆ ಅಷ್ಟೇನೆ ಅವ್ರು ಮಾಡುವಂತಹ ಕರ್ಮಗಳೆಲ್ಲವೂ ಸಹ ನಮ್ಗೆ ತುಂಬಾ ಶ್ರೇಷ್ಠ ಅನ್ಸೋದು. ಇವಾಗ ಯಶೋಧ ಮಾತೆ ಆ ಕೃಷ್ಣನನ್ನ ಕಟ್ಟಾಕಿರೋದು ಏನಾದ್ರು ತುಂಬಾ ಗ್ರೇಟ್ ಅನ್ಸುತ್ತಾ? ಒಂದು ತಾಯಿ ಮಗುವನ್ನ ಕಟ್ಟಾಕಿದ್ದಾಳೆ ಅಲ್ವಾ. ಅದೇನಾದ್ರು ತುಂಬಾ ಹಾಡಿ ಹೊಗಳ್ಬೇಕಾ? ಅದು 30 ದಿವಸ ನೀವೇನಾದ್ರು ಅದಕ್ಕೆ ನಮಸ್ಕಾರ ಮಾಡ್ಬೇಕಾ? ಹಂಗ ಅನ್ಸುತ್ತಾ? ಲೀಲೆ ಉಂಟಲ್ಲ ಮಾತಾಜಿ ದಾಮೋದರ. ಅದಿಲ್ಲ ಮಾತಾಜಿ, ಜಸ್ಟ್ ನಿಮ್ಗೆ ಏನು ಗೊತ್ತಿಲ್ಲ. ಹೀಗೆ ಇಲ್ಲ, ಹೀಗೆ ಕಟ್ಟಿ ಹಾಕಿದ ಅದು ಕಾಮನ್, ಅದು ಎಂತ ಇದ್ದಿಲ್ಲ ಕಾಮನ್ ಅಲ್ವಾ. ಯಾವಾಗ ನಮ್ಗೆ ಅದು ಇವಾಗ ಶ್ರೇಷ್ಠ ಅನಿಸ್ತಿದೆ, ಆ ಕೃಷ್ಣ ಶ್ರೇಷ್ಠ, ಅಂತಹ ದೇವೋತ್ತಮ ಪರಮಪುರುಷನ ಯಾರಾದ್ರೂ ಕಟ್ಟಾಕ್ಲಿಕ್ಕೆ ಆಗುತ್ತಾ ಅಲ್ವಾ. ಅಂದ್ರೆ ಆ ದೇವೋತ್ತಮ ಪರಮಪುರುಷನ ಕಟ್ಟಾಕಿದ್ದಾರೆ ಅಂದ್ರೆ ಅದು ಇನ್ನೆಂತಹ ಒಂದು ಲೀಲೆ ಅಲ್ವಾ. ಯಶೋಧ ಮಾತೆ ಇನ್ನೆಂತಹ ಶ್ರೇಷ್ಠಳು ಅಂತ ನಮ್ಗೆ ಅವಾಗ ಅನ್ಸುತ್ತೆ. ಅದು ಅವಾಗ ಅದ್ಭುತ ಅನ್ಸುತ್ತೆ ಅಲ್ವಾ. ಇಲ್ಲಾಂದ್ರೆ ಒಂದು ಮಗುವನ್ನ ತಾಯಿ ಆ ಭಗವಂತನ ಅದ್ಭುತವನ್ನ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ. ಇವಾಗ ನಾವು ನಮ್ಮ ಹತ್ರ ಇರೋದನ್ನ ಯಾರಾದ್ರೂ ಕೊಡ್ತಾ ಹೋದ್ರೆ ಏನಾಗುತ್ತೆ? ನಮ್ಮ ಹತ್ರ ಇರೋದೆಲ್ಲ ನಾವು ಖಾಲಿ ಆಗೋಗುತ್ತೆ. ಆದ್ರೆ ಭಗವಂತ ಹಂಗಲ್ಲ
ಅಲ್ವಾ? ಭಗವಂತನಿಂದ ಏನೆಲ್ಲ ಬಂದ್ರೂ ಸಹ ಭಗವಂತ ಪರಿಪೂರ್ಣನಾಗಿ ಉಳಿತಾನೆ. ಮತ್ತೆ ಭಗವಂತ ಅಷ್ಟೆಲ್ಲ ಕೊಟ್ಟ ಮೇಲೂ ಸಹ ಪರಿಪೂರ್ಣನಾಗಿರ್ತಾನೆ. ಮತ್ತೆ ಕೊಟ್ಟಿರೋದು ಸಹ ಪರಿಪೂರ್ಣವಾಗಿರುತ್ತೆ. ಒಂದು ಪರಿಪೂರ್ಣ ಯೂನಿಟ್ ಆಗಿ ಅದು ಕೆಲಸ ಮಾಡ್ತಿರತ್ತೆ ಅಲ್ವಾ? ಅದು ಯಾವ್ದು ಸಹ ಇನ್ಕಂಪ್ಲೀಟ್ ಆಗಿ ಇರೋದಿಲ್ಲ. ಸೊ ಅದನ್ನ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಅದಕ್ಕೆ ಅವರು ಪರಿಪೂರ್ಣರಾಗಿದ್ದಾರೆ. ಇದು ಅವರ ಅದ್ಭುತವಾದಂತಹ ಒಂದು ವಿಷಯ ಅಂತ ಅರ್ಥ ಮಾಡಿಸ್ತಾರೆ. ಮತ್ತೆ ನಮ್ಗೆ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅಲ್ವಾ? ಭಗವಂತ ಅವರು ಸತ್ ಚಿತ್ ಆನಂದ ವಿಗ್ರಹ. ಅವರು ಒಬ್ಬ ಪುರುಷ, ಅವರು ಬರೇ ಶಕ್ತಿ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಎಲ್ಲದರ ಮೂಲ ಅವರೇ ಅಂತ ಹೇಳ್ತಾ ಇದ್ದಾರೆ. ಸರ್ವ ಕಾರಣಂ, ಎಲ್ಲ ಕಾರಣಗಳಿಗೆ ಅವರೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಓದಿ ಇದನ್ನ? ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಈ ಲೌಕಿಕ ಪ್ರಪಂಚದಲ್ಲೂ ಕೂಡ ಸೂರ್ಯನು ಮಿಲಿಯಾಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಸೃಷ್ಟಿ ಆದಿನಿಂದಲೂ ಶಾಖ ಮತ್ತು ಬೆಳಕನ್ನ ನೀಡುತ್ತಿದ್ದಾನೆ ಎಂಬುದು ನಾವು ಅರಿಯಬಹುದು. ಆದರೂ ಕೂಡ ಸೂರ್ಯನು ತನ್ನ ಶಕ್ತಿಯನ್ನು ಉಳಿಸಿಕೊಂಡಿದ್ದು ಎಂದು ಬದಲಾವಣೆ ಹೊಂದುವುದಿಲ್ಲ. ಹೀಗಿರುತ್ತಾ ಪರಮ ಕಾರಣನಾದ ಪರಬ್ರಹ್ಮ ಕೃಷ್ಣನ ಬಗ್ಗೆ ಹೇಳುವುದೇನು? ಪ್ರತಿಯೊಂದು ಅವನಿಂದ ನಿರಂತರವಾಗಿ ಉದ್ಭವಿಸುತ್ತಲೇ ಇರುತ್ತದೆ. ಆದರೂ ಅವನು ಮೂಲ ರೂಪದಲ್ಲೇ ಉಳಿದುಕೊಂಡಿರುತ್ತಾನೆ. ಸಚ್ಚಿತ್ ಆನಂದ ವಿಗ್ರಹ. ಭಗವದ್ಗೀತೆ 10.8ರಲ್ಲಿ ಸ್ವಯಂ ಕೃಷ್ಣನು ಮತಃ ಸರ್ವ ಪ್ರವರ್ತತೆ ಎಂದು ಹೇಳುತ್ತಾನೆ. ಪ್ರತಿಯೊಂದು ನನ್ನಿಂದನೇ ಉದ್ಭವವಾಗುತ್ತದೆ. ಪ್ರತಿಯೊಂದು ಕೃಷ್ಣನಿಂದ ನಿರಂತರವಾಗಿ ಉದ್ಭವವಾಗುತ್ತಲೇ ಇರುತ್ತದೆ. ಆದರೂ ಅವನು ಅದೇ ಕೃಷ್ಣನಾಗಿ ಇರುತ್ತಾನೆ, ಬದಲಾಗುವುದಿಲ್ಲ. ಆದುದರಿಂದ ಲೌಕಿಕ ಬಂಧನದಿಂದ ಪಾರಾಗಬೇಕೆಂದು ಬಯಸುವ ಎಲ್ಲಾ ದಿವ್ಯವಾದಿಗಳು ದಿವ್ಯವಾದಿಗಳಿಗೆ ಅವನು ಆಶ್ರಯನಾಗಿದ್ದಾನೆ. ಮುಂದೆ ಓದ್ಲಾ ಹರೇ ಮಾತಾಜಿ? ಕೃಷ್ಣ ಮಾತಾಜಿ. ಮಾತಾಜಿ ಇದು ಎಕ್ಸ್ಪ್ಲೇನ್ ಮಾಡ್ಬಿಡಿ ಮಾತಾಜಿ. ನೀವ್ ಮಾಡಿ ಮಾತಾಜಿ. ಮಾತಾಜಿ ಮಾಡಿ. ಪರಮಮಂಗಳ ಮಾತಾಜಿ. ಇಲ್ಲ ಮಾಡಿ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಮಾಡಿ. ಹಾ ಮಾಡಿ ಮಾತಾಜಿ. ನೋಡಿ ಇನ್ನೊಬ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ ನಿಮ್ಗೆ. ಯಾರು ಹೇಳ್ತಾ ಇರೋದು? ಯಾರು ಹೇಳಿದ್ದು? ನಾನು ನಾಗಪತ್ನಿ. ನಾಗವೇಣಿ ಮಾತಾಜಿನ? ಓಕೆ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಪರಮಮಂಗಳ ಮಾತಾಜಿ ಹೇಳಿ. ಇದು ಅದನ್ನ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಭಗವಂತ ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ? ಅವನ ಅದ್ಭುತವನ್ನ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಆದ್ರೆ ಸೂರ್ಯ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾನೆ. ಅದನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಅದನ್ನ ಹೇಳಿ ಮಾತಾಜಿ. 2 ಲೈನಲ್ಲಿ ಹೇಳಿ ನೀವು ಮುಗಿಸ್ಬೋದು. ಅಂದ್ರೆ ಸೂರ್ಯ ಎಷ್ಟೋ ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಾರೆ, ನಮ್ಗೆ ಬೆಳಕು ಎಲ್ಲವನ್ನ ಕೊಡ್ತಾ ಇದ್ದಾರೆ. ಆದ್ರೂ ನಮ್ಗೆ ಅದಿವ ಅರಿವಿಲ್ಲ. ಬರ್ತಾನೆ ಹೋಗ್ತಾನೆ ಅಂತ ನಾವ್ ಅನ್ಕೊಂತೀವಿ. ಅಷ್ಟು ಬದಲಾವಣೆ ಹೊಂದ್ತಾ ಇದ್ರು. ಆದ್ರೆ ಅದೆಲ್ಲ ಬಂದಿದ್ದು ಸೂರ್ಯನು ಕೂಡ ಅಂದ್ರೆ ಭಗವಂತನಿಂದನೇ ಬಂದಿರೋದು. ಅವ್ನ್ ನಮ್ಗೆ ಎಲ್ಲವನ್ನ, ಸೂರ್ಯ ಬೆಳಕು ಎಲ್ಲ ಕೊಡ್ತಾ ಇದ್ರು ಕೂಡ ಅವನ ರೂಪ ಯಾವ್ದ್ರಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅವ್ನ್ ಯಾವಾಗ್ಲೂ ಸಚ್ಚಿತ್ ಆನಂದವಾಗಿ ಇದ್ದಾನೆ. ಅದನ್ನ ಭಗವದ್ಗೀತೆ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಹೇಳ್ತಿದ್ರೆ, ಮತಃ ಸರ್ವಂ ಪ್ರವರ್ತತೆ ಅಂತ. ಅಂದ್ರೆ ಪ್ರತಿಯೊಂದ್ರದಲ್ಲೂ ಭಗವಂತ ಉದ್ಭವ ಆಗ್ತಾ ಇದೆ. ಅಂದ್ರೆ ಕಣು ಕಣ ತೃಣ ಎಲ್ಲವನ್ನೂ ಅವರೇ ಸೃಷ್ಟಿ ಮಾಡ್ತಾ ಇದ್ರು. ಆ ಎಲ್ಲದರಲ್ಲೂ ಕೂಡ ಒಂದು ಚೂರು ಅವರು ಕಮ್ಮಿ ಆಗ್ತಾ ಇಲ್ಲ. ಅವ್ರು ಹೇಗೆ ಪೂರ್ಣವಾಗಿದ್ದಾರೆ ಹಾಗೇನೆ ಪೂರ್ಣವಾಗಿದ್ದಾರೆ ಅನ್ನೋದು. ಅದಕ್ಕೆ ನಾವು ಅಂತ ಪೂರ್ಣ ಅಂದ್ರೆ ನಾವು ಬರ್ಬೇಕು ಅಂತಂದ್ರೆ, ಈ ಬಂಧನದಿಂದ, ಲೌಕಿಕ ಬಂಧನದಿಂದ ಪಾರಾಗ್ಬೇಕು ಅಂದ್ರೆ ಯಾವುದು ಕಮ್ಮಿ ಆಗೋದಿಲ್ವೋ, ಪರಿಪೂರ್ಣವಾಗಿ ಇರುತ್ತೋ ಅಂತ ದಿವ್ಯವಾದದ್ದನ್ನ ನಾವು ಬಯಸಿ ಅವನ ಹತ್ರ ಆಶ್ರಯವನ್ನ ಪಡಿಬೇಕು ಅಂತ. ಅಂದ್ರೆ ಖಾಲಿ ಆಗೋರ ಹತ್ರ ನಾವು ಆಶ್ರಯ ಪಡೆದ್ರೆ ಅದ್ ಖಾಲಿ ಆದ್ಮೇಲೆ ನಮ್ಗೆ ಅವ್ರ ಆಶ್ರಯ ಕೊಡೋದಕ್ಕೆ ಅವ್ರ ಹತ್ರ ಏನು ಉಳ್ಕೊಂಡಿರಲ್ಲ. ಆದ್ರೆ ಎಲ್ಲಿ ಸಂಪೂರ್ಣವಾಗಿರುತ್ತೆ ಅಲ್ಲಿ ನಾವು ಆಶ್ರಯ ಪಡೆದ್ರೆ ದೀರ್ಘವಾಗಿ ಅವ್ರ ಹತ್ರ ನಾವು ಸೇವೆ ಮಾಡ್ಬೋದು. ಗೊತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರಿಬೋದು ಮಾತಾಜಿ. ಕರೆಕ್ಟ್ ಮಾತಾಜಿ. ಇವಾಗ ನಮ್ಗೆ ಭಗವಂತನನ್ನ ನಾವು ನೋಡಿಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಅದ್ಭುತ ಕರ್ಮವನ್ನ, ಅವ್ರದ್ದು ಅದ್ಭುತ ಕರ್ಮಣ ಅಂತ ನಾವ್ ಏನ್ ಹೇಳ್ತಿದೀವಿ ಅದ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಸೂರ್ಯನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಸೂರ್ಯನನ್ನ ಅವರ ಶ್ರೇಷ್ಠತೆಯನ್ನ ಎಲ್ಲರೂ ಸಹ ಅದನ್ನ ಅರ್ಥಕೊಂಡಿದ್ದಾರೆ ಅಲ್ವಾ? ಇವಾಗ ನೋಡಿ, ನಮ್ಮನೇಲಿ ಏನಾದ್ರು ಗ್ಯಾಸ್ ಇದ್ರೆ ಏನಾಗುತ್ತೆ, ಅದೊಂದ್ 30 ದಿವಸಕ್ಕೆ ಮುಗ್ದೋಗ್ಬಿಡುತ್ತೆ. ಆದ್ರೆ ಸೂರ್ಯ ಹಂಗಲ್ಲ. ಅವರು ಕೋಟ್ಯಾಂತರ ವರ್ಷಗಳಿಂದ ಅವರು ಅಲ್ಲೇ ಬೆಳಗ್ತಾನೆ ಇದ್ದಾರೆ. ಅವ್ರ ಕಾಲಿನೇ ಆಗ್ತಾ ಇಲ್ಲ ಅಲ್ವಾ? ಆ ಸೂರ್ಯನನ್ನ ನೋಡಿ ನಾವು ಹೊಗಳ್ತೀವಿ, ನಾವು ಎಷ್ಟು ಶ್ರೇಷ್ಠನಪ್ಪ ಇವನು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಭಗವಂತ ಏನನ್ನ ಹೇಳ್ತಿದ್ದಾರೆ, ಆ ಸೂರ್ಯನಿಗೂ ನಾನೇ ಮೂಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ಸಹ ನನ್ನಿಂದನೇ ಬರ್ತಿದೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವೇನ್ ಅನ್ಕೊಂತಿದ್ವಿ, ಸೂರ್ಯನೇ ಗ್ರೇಟ್ ಅಥವಾ ಶ್ರೇಷ್ಠ ಅನ್ಕೊತಿದ್ವಿ. ಆದ್ರೆ ಆ ಸೂರ್ಯನನ್ನ ಸೃಷ್ಟಿ ಮಾಡಿರೋದು ಸಹ ಭಗವಂತ ಅಲ್ವಾ? ಆ ಭಗವಂತ ಅಷ್ಟು ಪರಿಪೂರ್ಣನಾಗಿದ್ದಾನೆ. ಸೊ ಅದಕ್ಕೆ ಅವನನ್ನ ನಾವು ಆಶ್ರಯ ಪಡ್ಬೇಕಂತ ಇವಾಗ ಮಾತಾಜಿ ಏನ್ ಹೇಳಿದ್ರು, ಯಾರು ಪರಿಪೂರ್ಣರಾಗಿದ್ದಾರೋ ಅವ್ರ ಹತ್ರ ಆಶ್ರಯವನ್ನ ಪಡಿಬೇಕು ಅಲ್ವಾ? ಅವಾಗಷ್ಟೇನೆ ಅವ್ರು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಗೆ ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ, ಇವಾಗ ನನ್ನ ಹತ್ರ ಇನ್ಯಾರಾದ್ರೂ ಬಂದು ರಕ್ಷಣೆಯನ್ನ ಕೊಡಿ ಅಂದ್ರೆ ನಾನೇನ್ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಎಂಥವ್ರನ್ನ ನಾವು ಆಶ್ರಯಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ
ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಕೃಷ್ಣ ಪರಿಪೂರ್ಣ, ಅವರ ಆಶ್ರಯವನ್ನ ನಾವು ಪಡಿಬೇಕು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಈ ಪ್ಯಾರವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ಬೇಗ ಓದಿ, 4:04 ಆಗ್ತಾ ಇದೆ. ಇನ್ನು 5 ನಿಮಿಷದಲ್ಲಿ ನಾನು ಕ್ಲಾಸ್ ಮುಗಿಸ್ತೀನಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಬ್ಬನು ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆದುದರಿಂದ ಹೀಗೆ ಉಪದೇಶಿಸಲಾಗಿದೆ. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರತಿ ತ್ರಿವೇಣ ಭಕ್ತಿ ಯೋಗೇನ ಯಜತೆ ಪುರುಷಂ ಪರಂ. ವ್ಯಕ್ತಿಯು ಏನನ್ನೇ ಬಯಸಲಿ ಅಥವಾ ಬಯಸದಿರಲಿ, ಅಥವಾ ಭಗವಂತನ ಅಸ್ತಿತ್ವದಲ್ಲಿ ಲೀನವಾಗಲು ಬಯಸಲಿ, ಅವನು ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣನ ದಿವ್ಯ ಪ್ರೇಮ ಸೇವೆಯ ಮೂಲಕ ಅರ್ಚಿಸಿದ್ರೆ ಮಾತ್ರ ಬುದ್ಧಿವಂತನಾಗುತ್ತಾನೆ. ಭಾಗವತ 2ನೇ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕ. ಪರಂ ಬ್ರಹ್ಮ ಅಂದರೆ ಪರಮ ಪ್ರಭು ಮತ್ತು ಪರಂ ಧಾಮ ಅಂದರೆ ಪರಮ ಆಶ್ರಯವೇ ಕೃಷ್ಣನಾಗಿದ್ದಾನೆ. ಆದುದರಿಂದ ಯಾರೇ ಆಗಲಿ, ಅವನು ಕರ್ಮಿಯಾಗಲಿ, ಜ್ಞಾನಿಯಾಗಲಿ ಅಥವಾ ಯೋಗಿ ಆಗಿರಲಿ, ದೇವೋತ್ತಮ ಪರಮ ಪುರುಷನ್ನು ಬಹಳ ಗಂಭೀರವಾಗಿ ಗ್ರಹಿಸಲು ಪ್ರಯತ್ನಿಸಬೇಕು. ಆಗ ಅವನ ಎಲ್ಲ ಇಚ್ಛೆಗಳು ಈಡೇರುತ್ತವೆ. ಭಗವಂತನು ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ಥೈವ ಭಜಾಮಿ ಅಹಂ ಎಂದು ಹೇಳುತ್ತಾನೆ. ಜೀವಿಗಳು ನನಗೆ ಶರಣಾಗತರಾದಂತೆ ಅದಕ್ಕೆ ಅನುಸಾರವಾಗಿ ಅವರಿಗೆ ಪ್ರತಿಫಲವನ್ನು ಕೊಡುತ್ತೇನೆ. ತನ್ನ ಅನುಭೋಗಕ್ಕೆ ಸಮಸ್ತವನ್ನು ಬಯಸುವ ಕರ್ಮಿ ಕೂಡ ಕೃಷ್ಣನಿಂದ ಅದನ್ನು ಪಡೆಯಬಹುದು. ಅವನು ಬಯಸುವುದನ್ನು ಒದಗಿಸುವುದು ಕೃಷ್ಣನಿಗೆ ಸ್ವಲ್ಪವೂ ಕಷ್ಟವಲ್ಲ. ಆದರೆ ವಾಸ್ತವಿಕವಾಗಿ ವ್ಯಕ್ತಿಯು ಮುಕ್ತಿಯನ್ನು ಪಡೆಯುವ ಸಲುವಾಗಿ ದೇವೋತ್ತಮ ಪರಮ ಪುರುಷನ ಕೃಷ್ಣನನ್ನು ಆರಾಧಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ, ಏನ್ ಅರ್ಥ ಆಯ್ತು ಹೇಳಿ ಮಾತಾಜಿ, 2 ಲೈನ್ ಅಲ್ಲಿ ಹೇಳಿ. ಕೃಷ್ಣನೇ ಭಗವಂತ, ಕೃಷ್ಣನನ್ನು ಇದು ಮಾಡ್ಬೇಕು, ದೇವಿ ದೇವತೆಗಳನ್ನೆಲ್ಲ ಪೂಜಿಸ್ಬೇಕಂತ ಇಲ್ಲ. ಮತ್ತೆ ನಾವು ಬ್ರಹ್ಮನ್ ಆ ಲೆವೆಲ್ ಅಲ್ಲ. ಅಲ್ಟಿಮೇಟ್ ನಮ್ಮ ಭಗವಂತನ ನಾವು ದಾಸರಾಗಿ ನಾವು ನಾಮ ಜಪ ಮಾಡಿ ಭಗವಂತನ ಧಾಮಕ್ಕೆ ತೆರಳಬೇಕಂತ. ಭಗವಂತನ ಚರಣ ಕಮಲಗಳಲ್ಲಿ ಸೇವೆ ಮಾಡುವುದೇ ನಮ್ಮದು ಆಕ್ಚುಯಲ್ ಇದಂತ, ನಮ್ಮ ಸ್ವರೂಪ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ರೇಖಾ ಮಾತಾಜಿ. ಟೈಮ್ ಇಲ್ಲ, ಅದಕ್ಕೋಸ್ಕರ ಇಲ್ಲ ಇನ್ನೂ ಸ್ವಲ್ಪ ಹೇಳಿ ಅಂತಿದ್ದೆ. ಸೊ ಬೇಗ ಮುಗಿಸೋಣ ಅಂತ ಅಷ್ಟೇನೆ. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾರೆ, ಅಕಾಮ ಅಂತಂದ್ರೆ ನಮ್ಗೆ ಏನಾದ್ರು ಕಾಮನೆಗಳಿದ್ರೆ, ಸರ್ವಕಾಮ ತುಂಬಾ, ಅಕಾಮ ಅಂದ್ರೆ ಕಾಮನೆಗಳು ಏನು ಇಲ್ದಲೇ ಇದ್ರೆ, ಆ ಕಾಮ ಅಂದ್ರೆ ಏನು ಕಾಮನೆಗಳು ಆಸೆಗಳು ಇಲ್ದಲೇ ಇದ್ರೆ, ಸರ್ವಕಾಮ ಎಲ್ಲ ಆಸೆಗಳಿದ್ರೆ, ಮತ್ತೆ ಮೋಕ್ಷ ಕಾಮ ನಮ್ಗೇನಾದ್ರೂ ಮೋಕ್ಷವನ್ನ ಪಡ್ಕೋಬೇಕು ಅಂತ ಆಸೆ ಇದ್ರೆ, ಏನೇ ಆಸೆ ಇರ್ಲಿ. ಸೊ ಯಾರು ಬುದ್ಧಿವಂತರ ಇರ್ತಾರೋ ಅವ್ರು ಯಾರನ್ನ ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಇಲ್ಲಿ, ದೇವೋತ್ತಮ ಪರಮ ಪುರುಷನನ್ನೇ ಪೂಜೆ ಮಾಡ್ಬೇಕು. ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ನೋಡಿರೋ ಹಾಗೇನೆ ಈಗ ಬ್ರಹ್ಮನನ್ನ ಹಿರಣ್ಯಕಶಿಪು ಪೂಜೆ ಮಾಡಿದ್ರು, ಶಿವನನ್ನ ರಾವಣ ಪೂಜೆ ಮಾಡ್ದ ಅಲ್ವಾ. ಆದ್ರೆ ಅವ್ರಿಗೆ ಏನಾಯ್ತು? ಸೊ ಅವ್ರಿಗೆ ಏನು ಪರಿಪೂರ್ಣತೆ ಸಿಗ್ಲೇ ಇಲ್ಲ ಜೀವನದಲ್ಲಿ ಅಲ್ವಾ. ಅವರು ಏನು ಪರಿಪೂರ್ಣ ಜೀವನವನ್ನು ಸಹ ಅವ್ರು ನಡೆಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಾವು ಇವಾಗ ಧ್ರುವ ಮಹಾರಾಜನನ್ನ ನೋಡಿದ್ವಿ, ಪ್ರಹ್ಲಾದನನ್ನ ನೋಡಿದ್ವಿ. ಅವ್ರು ಯಾರನ್ನ ಅವರು ಪೂಜೆ ಮಾಡ್ತಾರೆ? ದೇವೋತ್ತಮ ಪರಮ ಪುರುಷನನ್ನ ಅವರು ಪೂಜೆ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಅವರು ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ಅವರು ಸುಖವಾಗಿದ್ರು. ಅವ್ರ ದೇಹವನ್ನ ಬಿಟ್ಮೇಲೂ ಸಹ ಅವರು ಭಗವಂತನ ಬಳಿಗೆ ಹೋಗ್ತಾರೆ ಅಲ್ವಾ. ಸೊ ಅಂದ್ರೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಭಗವಂತ, ಸಾರಿ ಇಲ್ಲಿ ಪ್ರಭುಪಾದ್ರು, ನಾವ್ ಯಾರೇ ಇರ್ಲಿ, ಕರ್ಮಿ ಆಗಿರ್ಲಿ, ಜ್ಞಾನಿ ಆಗ್ಲಿ, ಯೋಗಿ ಆಗಿರ್ಲಿ, ನೀನ್ ಏನೇ ಆಗಿದ್ರು ಸಹ ನೀನು ದೇವೋತ್ತಮ ಪರಮ ಪುರುಷನ ನೀವು ಗಂಭೀರವಾಗಿ ನೀವು ಅರ್ಥ ಮಾಡ್ಕೋಬೇಕು, ಮತ್ತೆ ಅವನನ್ನೇ ನೀವು ಪೂಜೆ ಮಾಡ್ಬೇಕು. ಮತ್ತೆ ಭಗವಂತ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೇನೆ 4.11 ಹೇಳಿರೋ ಹಾಗೇನೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಅಲ್ವಾ. ನಾವು ಅವರಿಗೆ ಎಷ್ಟು ಡಿಗ್ರಿಯಲ್ಲಿ ಶರಣಾಗ್ತೀವೋ ಅಷ್ಟು ಅವ್ರು ನಮ್ಗೆ ಅನುಗ್ರಹ ಕೊಡ್ತಾರೆ ಅಲ್ವಾ. ಇವಾಗ ಅದೇ ತರ ಇವಾಗ ನಾವ್ ಎಷ್ಟು ಕಷ್ಟ ಪಡ್ತೀವೋ ಅಷ್ಟು ನಮ್ಗೆ ರಿಟರ್ನ್ ಬರುತ್ತೆ. ಅಥವಾ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ, ಮಕ್ಳು ಇವಾಗ ಎಷ್ಟು ಚೆನ್ನಾಗಿ ಓದಿದ್ರೆ ಅಷ್ಟು ಮಾರ್ಕ್ಸ್ ಬರುತ್ತೆ ಅಲ್ವಾ. ಅದೇ ತರನೇ ಭಗವಂತನಿಗೆ ನಾವು ಎಷ್ಟು ಡಿಗ್ರಿಯಲ್ಲಿ ನಾವು ಅವರಿಗೆ ಶರಣಾಗ್ತೀವೋ ಅಷ್ಟೇ ಅವ್ರು ನಮ್ಗೆ ವಾಪಸ್ಸನ್ನ ಅವ್ರು ಕೊಡ್ತಾರೆ. ಇವಾಗ ಭಗವಂತನ ಹತ್ರ ಹೋಗಿ ನನಗೀಗ ಭೌತಿಕವಾದದ್ದು ಏನಾದ್ರು ಬೇಕಂದ್ರೆ ಖಂಡಿತ ಕೊಡ್ತಾರೆ. ಆದ್ರೆ ಬುದ್ಧಿವಂತರಾದವರು ಅದನ್ನ ಕೇಳ್ಕೊಡುದು ಅಲ್ಲ. ನಾವು ಭಗವಂತನ ಬಳಿಗೆ ಹೋಗ್ಬೇಕು, ನಿನ್ನ ಕರ್ಕೊಪ್ಪ ನಿನ್ನ ಹತ್ರ ಅಂತ ನಾವು ಕೇಳ್ಕೋಬೇಕೆ ಹೊರತು, ನಾವ್ ಇವಾಗ ಇಲ್ಲಿ C ಕ್ಲಾಸ್ ಜೈಲಿದ್ದೀನಿ ಭಗವಂತ ನನ್ನನ್ನ B ಕ್ಲಾಸ್ ಜೈಲಿಗೆ ಕಳಿಸು ಅಥವಾ A ಕ್ಲಾಸ್ ಜೈಲಿಗೆ ಕಳಿಸು ಅಂತ ನಾವು ಕೇಳ್ಕೋಬಾರ್ದು ಅಲ್ವಾ. ಬುದ್ಧಿವಂತರಾದವರು ಏನಂತ ಕೇಳ್ಕೊತಾರೆ? ಜೈಲಲ್ಲಿ ಇದ್ರೆ ನನಗೆಲ್ಲಾ ಫೆಸಿಲಿಟಿ ಜಾಸ್ತಿ ಮಾಡು ಅಂತ ಕೇಳ್ಕೊತಾರ? ಬುದ್ಧಿವಂತರಾದವರು ಜೈಲಲ್ಲಿ ಅಕಸ್ಮಾತ್ ಇದ್ರೆ ಅವರು ಇಲ್ಲ, ಹೊರಗೆ ಫ್ರೀಡಮ್ ಕೇಳ್ತಾರೆ, ಹೊರಗೆ ಬರ್ಲಿಕ್ಕೆ ಅಂತ ಕೇಳ್ಕೊತಾರೆ. ಅದೇ ತರ ನಾವುನು ಅಷ್ಟೇ, ಇಲ್ಲಿ ಭಗವಂತ ನನಗೆ ಒಂದ್ ಕಾರ್ ಕೊಡು ಅಥವಾ ಇನ್ನೇನೋ ಹಣ ಕೊಡು ಅಂತ ನಾವು ಕೇಳ್ಕೋಬಾರ್ದು. ಭಗವಂತನನ್ನ ಕೇಳ್ಕೋಬೇಕಂತಂದ್ರೆ ನಾವು ಈ ಭೌತಿಕ ಪ್ರಪಂಚದ ನಮ್ಮನ್ನ ಪಾರು ಮಾಡು, ಈ ಬಂಧನದಿಂದ ನಮ್ಮನ್ನ ಪಾರು ಮಾಡು ಅಂತ ಕೇಳ್ಕೋಬೇಕು. ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಭಗವಂತನಿಗೆ ನಮ್ಗೆ ನಾವೇನಾದ್ರೂ ಬಯಸಿದ್ರೆ ಅದನ್ನ ಕೊಡೋದು ಸ್ವಲ್ಪನೂ ಕಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಏನಕ್ಕೋಸ್ಕರ ಭಗವಂತನನ್ನ ನಾವು ಇಲ್ಲಿ ಆರಾಧನೆ ಮಾಡ್ಬೇಕು ಅಂತಂದ್ರೆ,
ನಾವು ಮುಕ್ತಿಯನ್ನ ಪಡಿಲಿಕ್ಕೆ, ಮುಕ್ತಿಯನ್ನ ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್, ನಾವು ಮತ್ತೆ ಭಗವಂತನ ಬಳಿಗೆ ಹೋಗ್ಲಿಕ್ಕೋಸ್ಕರ ನಾವು ಆರಾಧನೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಸೊ ಕೊನೆಯದಾಗಿ ಏನನ್ನ ಹೇಳ್ತಾ ಇದಾರೆ, ವೇದೇಶ ಸರ್ವೈರ್ ಅಹಮೇವ ವೇದ್ಯ. ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮೂಲಕ ವ್ಯಕ್ತಿಯು ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ. ನಾವ್ ಇವಾಗ ಎಷ್ಟೊಂದು ಓದಿದ್ವಿ ಅಲ್ವಾ, ಇವಾಗ ಎಷ್ಟೊಂದು ಜನ ಇವೆಲ್ಲಾನು ಇಲ್ಲಿ ಡಬಲ್ ಡಿಗ್ರಿ ಮಾಡಿರೋರು, PhD ಮಾಡಿರೋರು ಇರ್ಬೋದು. ಆದ್ರೆ ಎಲ್ಲೂ ಸಹ ನಮ್ಗೆ ಇದನ್ನ ಹೇಳ್ಕೊಡ್ಲೇ ಇಲ್ಲ. ನಾವ್ ಯಾರಂತಾನೆ ಹೇಳ್ಕೊಡ್ಲಿಲ್ಲ, ಬೇರೆದ್ ಏನಾದ್ರು ಬಿಟ್ಬಿಡಿ ಅಲ್ವಾ. ನಾವೆಲ್ಲಿ ವಾಸ ಮಾಡ್ತಾ ಇದೀವಿ, ನಮ್ಮ ಜೀವನದ ಗುರಿ ಏನಂತ ಯಾರು ಹೇಳ್ಕೊಡ್ಲಿಲ್ಲ. ಆದ್ರೆ ನಾವು ವೇದಗಳ ಆಶ್ರಯವನ್ನ ಪಡೆದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾವು ಹೇಗೆ ನಾವು ಜೀವನವನ್ನ ನಡೆಸ್ಬೇಕು. ಮತ್ತೆ ಈ ಜೀವನ ನಡೆಸಿದ್ದಾದ್ಮೇಲೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಾವ್ ಏನನ್ನ ಮಾಡ್ಬೇಕು ಅನ್ನೋದನ್ನು ಸಹ ನಮ್ಗೆ ಆ ವೇದಗಳಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ದೃಢಪಡಿಸಿರುವಂತೆ ಸರ್ವಗಮಾಂನಾಯ ಮಹಾರ್ಣವಾಯ, ಅವನೊಂದು ಸಾಗರ, ಎಲ್ಲ ವೈದಿಕ ಜ್ಞಾನವೂ ಅವನ ಕಡೆಗೆ ಪ್ರವಹಿಸುತ್ತದೆ ಅಲ್ವಾ. ನಾವಿವಾಗ ಭೌತಿಕ ಪ್ರಪಂಚದಲ್ಲಿರುವಂತ ಜ್ಞಾನವನ್ನ ಓದಿದ್ರೆ ನಮ್ಗೆ ಭಗವಂತನನ್ನ ನಾವು ಮುಟ್ಲಿಕ್ಕೆ ಆಗಲ್ಲ. ನಮ್ಗೆ ಅದ್ರ ಗುರಿನೂ ಸಹ ಭಗವಂತ ಅಲ್ಲ, ಇಂದ್ರಿಯ ಸುಖ. ನಾವ್ ಹೆಚ್ಚು ಓದ್ದಂಗೆಲ್ಲ ನಮ್ಗೆ ಭಗವಂತನ ಇರುವಿಕೆನ ನಾವು ಕಡೆಗಣಿಸ್ತಾ ಹೋಗ್ತೀವಿ. ನಾನೇ ಗ್ರೇಟು, ನಾನೇ ಏನ್ ಬೇಕಾದ್ರೂ ಮಾಡ್ಬೋದು, ನನ್ನಿಂದನೇ ಎಲ್ಲ ಆಗತ್ತೆ ಅಂತ ಅಲ್ವಾ. ಆದ್ರೆ ನಾವ್ ಇವಾಗ ಭಗವಂತನ ಕಡೆಗೆ ಹೋಗ್ಬೇಕು ಅಂತಂದ್ರೆ ನಾವು ವೈದಿಕ ಸಾಹಿತ್ಯವನ್ನೇ ನಾವು ಓದ್ಬೇಕು. ನೋಡಿ, ನಾವ್ ಇವಾಗ ಈಶೋಪನಿಷತ್ ಓದ್ಲಿ ಅಥವಾ ಉಪದೇಶಾಮೃತ ಓದ್ಲಿ, ಭಗವದ್ಗೀತೆ ಓದ್ಲಿ, ಭಾಗವತ ಓದ್ಲಿ, ಏನನ್ನೇ ಓದಿದ್ರು ಸಹ ನಮ್ಗಲ್ಲಿ ತಿಳಿಸಿ ಕೊಡ್ತಾ ಇರೋದೇ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ. ನಾವು ಕೃಷ್ಣನನ್ನ ಅರ್ಥಕೋಬೇಕಂದ್ರೆ ವೈದಿಕ ಸಾಹಿತ್ಯವನ್ನೇ ನಾವು ತಿಳ್ಕೊಬೇಕಾಗತ್ತೆ. ಎಲ್ಲಾ ವೈದಿಕ ಜ್ಞಾನವೂ ಅವನ ಕಡೆಗೆ ಪ್ರವಹಿಸುತ್ತದೆ. ಆದ್ದರಿಂದ ಬುದ್ಧಿಶಾಲಿಗಳಾದ ದಿವ್ಯವಾದಿಗಳು ದೇವೋತ್ತಮ ಪರಮ ಪುರುಷನ ಆಶ್ರಯವನ್ನ ಪಡೆಯುತ್ತಾರೆ. ಅದಕ್ಕೆ ನೋಡಿ, ಬುದ್ಧಿವಂತರು ಯಾರಿರ್ತಾರೋ ಅವರು ಯಾರ ಆಶ್ರಯವನ್ನ ಪಡಿತಾರೆ, ಅವರು ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಆಶ್ರಯವನ್ನ ಪಡೆಯೋದಿಲ್ಲ. ಅವರು ದೇವೋತ್ತಮ ಪರಮ ಪುರುಷನ ಆಶ್ರಯವನ್ನ ಅವರು ಪಡಿತಾರೆ. ಹೇಗೆ? ಈ ಒಂದು ವೈದಿಕ ಜ್ಞಾನದ ಮೂಲಕ, ಗುರು ಸಾಧು ಶಾಸ್ತ್ರದ ಮೂಲಕ ಅವರು ಆಶ್ರಯವನ್ನ ಪಡೆಯುತ್ತಾರೆ. ಸೊ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವಂತ ಹೇಳಿರೋ ಹಾಗೇನೆ ಎಲ್ಲ ಧರ್ಮವನ್ನ ನೀವು ಪರಿತ್ಯಜಿಸಿ ನೀವು ನನಗೆ ಏಕಂ ಶರಣಂ ವ್ರಜ, ನನ್ನನ್ನ ನೀವು ಶರಣಾಗಿ, ನನಗೆ ಶರಣಾಗಿ ಅಂತ ಹೇಳ್ಬಿಟ್ಟು ಏನ್ ಹೇಳಿದಾರೋ ಅದೇ ನಾವು ನಮ್ಮ ಜೀವನದ ಗುರಿಯಾಗಿ ಇಟ್ಕೊಂಡ್ರೆ ಅಷ್ಟೇ ನಾವು ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ದಿವಸ ನಾವು ತುಂಬಾ ಮುಖ್ಯವಾದ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಸಕಲ ಕಾರಣಗಳಿಗೆ ಕಾರಣ ಕೃಷ್ಣ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವರು ಅದ್ಭುತ ಕರ್ಮಣ ಅಲ್ವಾ. ಅದಕ್ಕೆ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ರು, ಸೂರ್ಯನ ಎಕ್ಸಾಂಪಲ್ ಅನ್ನ ಕೊಟ್ರು. ಅವರಿಂದ ಏನೇ ಬಂದ್ರೂ ಸಹ ಪರಿಪೂರ್ಣವಾಗಿರುತ್ತೆ. ಆ ಪರಿಪೂರ್ಣವಾದದನ್ನ ಕೊಟ್ಟ ಮೇಲೂ ಸಹ ಅವರು ಪರಿಪೂರ್ಣವಾಗಿ ಉಳ್ಕೋತಾರೆ. ಅಂತಹವನ್ನ ನಾವು ಆಶ್ರಯ ಪಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಗಜೇಂದ್ರ ತಿಳಿಸಿ ಕೊಡ್ತಾ ಇದ್ದಾರೆ. ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಗಜೇಂದ್ರ ಸ್ತುತಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ, ಗುರುದೇವ್ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನ ಮರೆತು ಇರ್ಬೇಡಿ. ಹರೇ ಕೃಷ್ಣ. ಸ್ವಲ್ಪ 10 ನಿಮಿಷ ಲೇಟ್ ಆಯ್ತು. ಹರೇ ಕೃಷ್ಣ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಶುಭ ದೀಪಾವಳಿ ಎಲ್ಲರಿಗೂ. ಎಲ್ಲರಿಗೂ ಶುಭ ದೀಪಾವಳಿ, ಶುಭ ಕಾರ್ತಿಕ ಮಾಸ. ಎಲ್ಲರೂ ಸಹ ದಾಮೋದರನಿಗೆ ತುಪ್ಪದ ದೀಪವನ್ನ ಹಚ್ಚಿ. ಹರೇ ಕೃಷ್ಣ ಮಾತಾಜಿ. ಏನೇ ಮಾಡಿದ್ರು ಅದು ಹಚ್ಚಿದ್ದೇವೆ. 1000 ಪಟ್ಟು ಅದು ಜಾಸ್ತಿ ಆಗುತ್ತಲ್ಲ. ನಾವು ಒಂದೇ ನೋಡಿ, ಈ ಕ್ಷಣದಲ್ಲೇ ನಾನು 1000 ದೀಪವನ್ನ ಹಚ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರೆ ಇವಾಗ ಒಂದು ದೀಪವನ್ನ ಹಚ್ಚಿದ್ರೆ ಅದು 1000 ದೀಪಕ್ಕೆ 1000 ದೀಪ ಹಚ್ಚದಷ್ಟು ಅದು ಪುಣ್ಯ ಅಂತ ಅಲ್ಲ, ಅದ ಒಂದು ಸುಕೃತಿಯನ್ನ ನಮ್ಗೆ ಕೊಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಮರಿದಲೆ ದಾಮೋದರ ಮಾಸ ಏನಿದೆ ಅದನ್ನ ಆಚರಣೆ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ ಮಾತಾಜಿ. ದೀಪ ಬೆಳಗ್ತಾ ಇದೀವಲ್ವಾ ಮಾತಾಜಿ, ಈಗ ಕ್ಲಾಸ್ ಅಲ್ಲಿ ಬಿಟ್ಟಿದ್ದಾರೆ, ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ನಾವು ಪಾದಕ್ಕೆ 4 ಬಾರಿ, ಉದರಕ್ಕೆ 2 ಬಾರಿ, ಮುಖಕಮಲಕ್ಕೆ 3 ಬಾರಿ. ಅದು ಏನನ್ನ ಸೂಚನೆ ಕೊಡುತ್ತೆ ಮಾತಾಜಿ? ಏನು ಅದ್ರ ಮೀನಿಂಗ್, ಅರ್ಥ? ನನಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಮಾತಾಜಿ. ಯೂಶಲಿ ನಾವ್ ಯಾವಾಗ್ಲೂ ಆರತಿ ಮಾಡ್ಬೇಕಾದ್ರೆ ಎಲ್ಲಾನು ಸಹ 7 ಇರುತ್ತೆ, ಯೂಶಲಿ ಅದಿರುತ್ತೆ. ಮತ್ತೆ ಈ ಉದರಕ್ಕೆ 2 ಇಂಚು ಕಡಿಮೆ ಬರುತ್ತಲ್ಲ, ಅದನ್ನ ಅದು ಸೂಚಿಸುತ್ತೆ ಅಂತ ನಾನು ಅನ್ಕೊಂಡಿದೀನಿ ಮಾತಾಜಿ. ಅದೊಂದೇ ನನಗೆ ಕರೆಕ್ಟ್ ಆಗಿ ಗೊತ್ತಿರೋದು. ಆ ಉದರ ಇದೆಯಲ್ಲ, ಅದಕ್ಕೆ 2 ಮಾಡ್ತೀವಲ್ಲ ಹೊಟ್ಟೆಗೆ, ಅದು 2 ಇಂಚು ಅದು ಕಡಿಮೆ ಬರುತ್ತಲ್ಲ ಯಶೋದ ಮತ್ತೆ ಕಟ್ಟಬೇಕಾದ್ರೆ, ಸೊ ಅದನ್ನ ಸೂಚಿಸುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಆ ನಂಬರ್ಗೆ ನನಗೆ ಅಷ್ಟು ಪ್ರಾಮುಖ್ಯತೆ ಗೊತ್ತಿಲ್ಲ ಮಾತಾಜಿ, ಯಾಕೆ ಇಷ್ಟೇ ಅಂತ ಹೇಳ್ಬಿಟ್ಟು. ಸೊ ನಾವ್ ಅಷ್ಟೇನು ಮಾಡೋದೇನು ಬೇಕಾಗಿಲ್ಲ. ಸೊ ನಮ್ಗೆ ಇವಾಗ ಹೇಳಿರೋದ್ರಿಂದ ನಾವ್ ಅಷ್ಟ್ ಮಾಡಿ ಆಮೇಲೆ ನಾವು ಅದು ಅಷ್ಟಕ ಮುಗಿಯೋ ತನಕ ನಾವು ಎತ್ತಾನೆ ಇರ್ತೀವಿ ಅಲ್ವಾ. ಹೌದು ಮಾತಾಜಿ, ಬೆಳಗ್ತಾನೆ ಇರ್ತೀವಿ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾವು ಅದೊಂದು ನಂಬರ್ ಅನ್ನ ಇಟ್ಕೊಂಡು ನಾವು ಬೆಳಗ್ತೀವಿ. ಆಮೇಲೆ ನಾವು ಭಕ್ತಿಯಿಂದ ನಾವು ಆ ಶ್ಲೋಕದಲ್ಲಿ ಆ ಅಷ್ಟಕದಲ್ಲಿ ಏನನ್ನ ಹೇಳಿದ್ದಾರೆ, ಆ ಭಗವಂತನ ಗುಣಗಾನ ಮಾಡ್ತಿರೋದನ್ನ ನಾವು ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ನಾವು ಬೆಳಗ್ಬೇಕು ಮಾತಾಜಿ. ನಂಬರ್ಗಿನ್ನ ಅದು ತುಂಬಾ ಮುಖ್ಯ. ಆ ಭಾವ ಏನು ಇದೆ ಅದು ತುಂಬಾ ಮುಖ್ಯ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು, ಮಾತಾಜಿಗಳಿಗೆ ಯಾರಿಗಾದ್ರೂ ಪ್ರಭುಜಿಗೆ ಗೊತ್ತಿದ್ರೆ
ಮಾತಾಜಿ ಹೇಳ್ತಿರೋ ಕ್ವಶನ್ಗೆ ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಯಾರಿಗಾದ್ರೂ ಗೊತ್ತಿದ್ಯಾ? 4, 3 ಸಾರಿ 4, 2, 3, 7 ಮಾಡ್ತಾರೆ ಅಂತ ಹೇಳ್ಬಿಟ್ಟು. 7 ಯೂಶಲಿ ಭಗವಂತನಿಗೆ 7 ಯೂಶಲಿ ಮಾಡ್ತಾರೆ ಮಾತಾಜಿ, 7 ಟೈಮ್ಸ್ ಮಾಡ್ತಾರೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ. ನಾಗವೇಣಿ ಮಾತಾಜಿ ನಿಮ್ಗೆ ಗೊತ್ತಿದ್ರೆ ಹೇಳಿ ಮಾತಾಜಿ. ಅದು 4 ಟೈಮ್ಸ್ ನಂಗೆ ಜನ್ಮ ಗೊತ್ತಿದೆ ಮಾತಾಜಿ, ಮರ್ತೋಯ್ತು. 7 ಮಾತ್ರ ನೆನಪಿದೆ ನಂಗೆ. ಸಪ್ತ ಪದರಗಳು 7, ಹಾಗೆ 3, 4 ಏನೋ ಇರ್ಬೇಕು ಮಾತಾಜಿ, ನಂಗೆ ಈಗ ಮರ್ತೋಯ್ತು. ಮಾತಾಜಿ ಹೇಳಿ ಹರೇ ಮಾತಾಜಿ, ಕೃಷ್ಣ. ಗೊತ್ತಿದ್ರೆ ಹೇಳಿ. 4 ರೌಂಡ್ ವೃತ್ತಿ ಜರಾವಧಿ, ಆಮೇಲೆ 3 ರೌಂಡ್ಸ್ 2 ರೌಂಡ್ಸ್ ಐಹಿಕ ಮತ್ತೆ ಆಧ್ಯಾತ್ಮಿಕ ಮಾತಾಜಿ, 3 ರೌಂಡ್ಸ್ ಮನಸ್ಸು ಬುದ್ಧಿ ಅಹಂಕಾರ, ಆಮೇಲೆ ಅದು ಫುಲ್ ರೌಂಡ್ಸ್ ಅಂದ್ರೆ ಇದು ಪಂಚಭೂತ ಭೂಮಿ ಅಗ್ನಿ ನೀರು ಆಕಾಶ ವಾಯು ಮತ್ತೆ ಅದು ಮನಸ್ಸು ಬುದ್ಧಿ ಅಹಂಕಾರ. 3 ರೌಂಡ್ಸ್ ಅಂದ್ರೆ ಸತ್ವರಜ ತಮೋ ಮಾತಾಜಿ. ಇದು ಅದು ರೌಂಡ್ಸ್ ಬಗ್ಗೆ ಹೇಳಿದ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಮಾತಾಜಿ. ಸೊ ಮೇನ್ ಆಗಿ ನನಗೆ ಗೊತ್ತಿರೋ ಹಾಗೇನೆ ಅದನ್ನ ಮಾಡಿ ಅದು ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ, ನಾನು ಅದನ್ನ ಯೋಚನೆ ಮಾಡಿಲ್ಲ ಅಷ್ಟೊಂದು. ಬಟ್ ಮೇನ್ ಆಗಿ ನಾವು ಅದು ಏನ್ ಹೇಳ್ತಾ ಇದಾರೆ ಆ ಶ್ಲೋಕದಲ್ಲಿ, ಆ ಅಷ್ಟಕದಲ್ಲಿ ಆ ಒಂದು ವಿವರಣೆ ಇದೆಯಲ್ಲ, ಅದನ್ನ ನಾವು ಮನಸ್ಸಲ್ಲಿ ಇದ್ ಮಾಡ್ಕೊಂಡು ನಾವು ಮಾಡ್ಬೇಕು, ಅಷ್ಟು ನನಗೆ ಗೊತ್ತಿದೆ. ಮತ್ತೆ ಮೇನ್ ಅದೇ ನಾವು ದಾಮೋದರ ಬೆಳಿಗ್ಗೆ ಹೇಳ್ತೇವಲ್ಲ, ನಮ್ಮ ಮಾತಾಜಿ ಕೇಳಿಸ್ತಿಲ್ಲ ಮಾತಾಜಿ ಕೇಳಿಸ್ತಲ್ಲ ನಿಮ್ಮ ನಾನು ನೆಟ್ ಮಾತನಾಡುದು. ಇಲ್ಲ, ಅದೆಲ್ಲ Problem ಬ್ರೇಕ್ ಇದೆ, ಆಯ್ತು, ಕೇಳ್ತದಾ? ಫುಲ್ ಬ್ರೇಕ್ ಆಯ್ತು. ಈಗ ಕೇಳ್ತಿದೆ, ಹರೇ ಆಗ ಕೃಷ್ಣ. ಫುಲ್ ಬ್ರೇಕ್ ಇತ್ತು. ಹರೇ ಕೃಷ್ಣ ಹರೇ ಮಾತಾಜಿ, ಈಗ slow. ಕೇಳಿಸ್ತಿದ್ದ, ಆಗ ಇಲ್ಲ ಫುಲ್ ಮಾತಾಜಿ, ಅಲ್ಲ ಮಾತಾಜಿ, ನೆಟ್ ಏರ್ಟೆಲ್ ನೆಟ್ ಸ್ಲೋ ಇದೆ. ಈಗ ಕೇಳಿಸ್ತಿದೆ ಮಾತಾಜಿ, ಆಗ ಫುಲ್ ನೆಟ್ ಇದಾಗಿತ್ತು. ಅದೇ ತುಂಬಾ ಸ್ಲೋ ಇದೆ ಮಾತಾಜಿ ನೆಟ್. ಓಕೆ, ಅಂದ್ರೆ ಬೇರೆ ಎಲ್ಲಿಗೂ ನನ್ಗೆ ಹೊರಗಡೆ ಹೋಗ್ಲಿಕ್ಕೂ ಆಗುದಿಲ್ಲ, ಇದ್ರೆ ಪುನಃ ನಾನು ಬೆಲ್ಟ್ ಹಾಕಿಕೊಂಡು ಹೋಗ್ಬೇಕು, ಅದಕ್ಕೆ ಸುಮ್ಮನೆ ಬಿದ್ದುಕೊಂಡಿದ್ದೇನೆ. ಮಾತಾಜಿ ಬೇಗ ಹುಷಾರಾಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಹೇಳೋಣ, ಬೇಗ ಹುಷಾರಾಗಿ ಮಾತಾಜಿ. ಓಕೆ, ಹರೇ ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಕೃಷ್ಣ, ಕೃಷ್ಣ ಹರೇ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.